ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नमो भगवते वासुदेवाय। ओम नमो भगवते भगवते वासुदेवाय। नारायणं नमस्कृत्यं नारायणं नमस्कृत्यं नरं चैव नरोत्तमं नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरये। जयेत्। प्रायेषु अभद्रेषु इष्टप्रायेषु अभद्रेषु यं भागवत सेवया सेवया भगवती उत्तमा श्लोके भगवती उत्तमा श्लोके भवति नैष्टिके। भक्ति नैष्टिके कृष्णाय वासुदेवाय कृष्णाय वासुदेवाय देवकी नन्दनाय च देवकी नन्दनाय च नन्दगोपकुमाराय नंदगोपकुमाराय गोविन्दाय नमो नमः। गोविंदाय नमो नमः। श्रीकृष्ण चैतन्य प्रभु कृष्ण चैतन्य प्रभु नित्यानंद जय अद्वैत गदाधर सती गौर भक्त वृंद। हरे कृष्ण 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 हरे 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 राम 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 हरे 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 कृष्ण 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 हरे हरे राम हरे राम राम हरे राम राम कृष्ण कृष्ण हरे हरे राम राम हरे हरे। It's still live, Mataji. yes yes 17 ಮಾತಾಜಿ 19th 19. 19ನೇದು ಮಾತಾಜಿ. yes. ಮಾನವ ಬ್ರಹ್ಮಣ ಸತ್ಯಸಂಗತೋ ರಾಮ. श्री ब्राह्मण उवाच श्री ब्राह्मण उवाच पार्थ प्रजाविता साक्षात् पिता साक्षात् इक्ष्वाकुरिव मानवः ब्रह्मण्या सत्यसन्धश्च कामो दाशरथी यतः ब्राह्मण उवाच ब्राह्मणोवाच पार्थ प्रजाविता साक्षात् प्रजापिता साक्षात् इक्ष्वाकुरिव मानवः नवः ब्रह्मण्यः सत्यसन्धश्च सन्दश्च कामो दाशरथीर्यथा दाशरथी यथा. ಎಸ್ ಶೋಭಾ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ರೀ ಬ್ರಾಹ್ಮಣ ಉವಾಚ ಪಾರ್ಥ ಪ್ರಜಾವಿತ ಸಾಕ್ಷಾತ್ ಇಕ್ಷ್ವಾಕುರಿವ ಮಾನವಃ ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿ ಯಥಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಲತಾ ಮಲ್ಲಯ್ಯ ಅವರೇ ಮಾತಾಜಿ ನಾನು ಹೇಳ್ಬೋದಾ? ಹಾ ಹೇಳು. ಪಾರ್ಥ ಪ್ರಜಾವಿತ ದೀಕ್ಷಾ ಕುರಿವ ಮಾನವಃ ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿಯರ್ಥ. ಲತಾ ಮಲ್ಲಯ್ಯ ಅವರೇ ಹೇಳಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಹೇಳ್ತಾ ಇಲ್ಲ. ಸೀತಾರತ್ನರಾವ್ ಅವರೇ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಅಲ್ಲಿ ಇತ್ತು, ಸಾರಿ. ಓದ್ಲಾ? ಶ್ರೀ ಬ್ರಾಹ್ಮಣ ಉವಾಚ ಪಾರ್ಥ ಪ್ರಜಾವಿತ ಸಾಕ್ಷಾತ್ ಇಕ್ಷಾಕುರಿವ ಮಾನವಃ
ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಸೀತಾರತ್ನರಾವ್. ಎಸ್. ಶ್ರೀ ಬ್ರಾಹ್ಮಣ ಉವಾಚ ಪಾರ್ಥ ಪ್ರಜಾವಿತಾ ಸಾಕ್ಷ್ಯ ದಿಕ್ಷ್ವಾ ಕುರಿವ ಮಾನವಃ ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥೀರ್ಯಥ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಾನು ಹೇಳ್ಬೋದಾ? ಹಾ ಹೇಳು ಹೇಳು. ಜಯಲಕ್ಷ್ಮಿ. ಎಸ್ ಹೇಳು. ಶ್ರೀ ಬ್ರಾಹ್ಮಣ ಉವಾಚ ಜಯಲಕ್ಷ್ಮಿ ಅಂತ ಹೇಳ್ತಾಳೆ, ಮತ್ತೆ ಯಾರೋ ಬೇರೆಯವರು ಓದ್ತಾರೆ. ಎಸ್ ಸುಮನ ನಾಯಕ್ ಅವರೇ ಹೇಳಿ. ಹರೇ ಕೃಷ್ಣ. ಸುಮನ ನಾಯಕ್ ಅವರೇ. ಶ್ರೀ ಬ್ರಾಹ್ಮಣ ಉವಾಚ ಪಾರ್ಥ ಪ್ರಜಾವಿತಾ ಸಾಕ್ಷಾತ್ ಇಕ್ಷಾ ಕುರಿವ ಮಾನವಃ ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯಥ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಬಿ ಶೆಟ್ಟಿ ಅವರೇ ಶಬ್ದಗಳ ಅರ್ಥ ಅನುವಾದ ಓದಿ. ಸೌಂಡ್ ಇದೆ, ಮತ್ತೆ ಹೇಳ್ತೇನೆ. ಆಯ್ತಾಯ್ತು. ಎಸ್ ವೈ ಎನ್ ನಾಗರಾಜ್ ಪ್ರಭುಜಿ ಓದಿ. ಓದ್ತೇನೆ ಮಾತಾಜಿ. ಬ್ರಾಹ್ಮಣ ಸದ್ಬ್ರಾಹ್ಮಣರು ಉವಾಚ ಹೇಳಿದರು, ಪಾರ್ಥ ಕುಂತಿಯ ಮಗನೇ, ಪ್ರಜಾ ಹುಟ್ಟಿದವರನ್ನು ಅವಿತ ಪಾಲಿಸುವ ಸಾಕ್ಷಾತ್ತಾಗಿ ಇಕ್ಷ್ವಾಕುಹು ಇವ ಇಕ್ಷ್ವಾಕುವಿನಂತೆಯೇ ಮಾನವ ಮನುವಿನ ಮಗನು. ಬ್ರಹ್ಮಣ್ಯ ಬ್ರಾಹ್ಮಣರ ಅವನತಿಯು ಅನುವರ್ತಿಯು ಅವರಲ್ಲಿ ಗೌರವವುಳ್ಳವನು ಆದ ಸತ್ಯಸಂಧ ಸತ್ಯವಂತನು ಚ ಕೂಡ ರಾಮ ದೇವೋತ್ತಮ ಪುರುಷ ಶ್ರೀರಾಮ ದಾಶರಥಿ ದಶರಥ ಮಹಾರಾಜನ ಮಗನಾದ ಯಥಾಹ ಅವನಂತೆ. ಅನುವಾದ. ವಿದ್ವಬ್ರಾಹ್ಮಣರು ಹೇಳಿದರು, ಎಲೈ ಪ್ರತಾಪುತ್ರನೇ ಹುಟ್ಟಿದವರೆಲ್ಲರನ್ನು ಪಾಲಿಸುವುದರಲ್ಲಿ ಪ್ರಜಾಪಾಲನೆಯಲ್ಲಿ ಈ ಮಗು ಸಾಕ್ಷಾತ್ ಮನುಪುತ್ರ ಇಕ್ಷ್ವಾಕು ರಾಜನಂತೆ ಇರುವನು. ಇನ್ನು ಬ್ರಾಹ್ಮಣ ಧರ್ಮಗಳನ್ನು ಅನುಸರಿಸುವ ವಿಷಯದಲ್ಲಿ ವಿಶೇಷವಾಗಿ ಪ್ರತಿಜ್ಞಾ ಪಾಲನೆಯಲ್ಲಿ ಅವನು ದಶರಥ ಮಹಾರಾಜನ ಪುತ್ರನಾದ ದೇವೋತ್ತಮ ಪುರುಷ ರಾಮನಂತೆಯೇ ಆಗುವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಧರ್ ಭಟ್ ಪ್ರಭುಜಿ ಓದ್ತೀರಾ ಭಾವಾರ್ಥ? ಓದ್ತೇನೆ. ಎಸ್. ಪ್ರಜಾ ಎಂದರೆ ಭೌತಿಕ ಜಗತ್ತಿನಲ್ಲಿ ಜನ್ಮವೆತ್ತಿದ ಜೀವಿ. ವಾಸ್ತವಿಕವಾಗಿ ಜೀವಿಗೆ ಜನನವೂ ಇಲ್ಲ, ಮರಣವೂ ಇಲ್ಲ. ಆದರೆ ಅವನು ಭಗವತ್ ಸೇವೆಯಿಂದ ದೂರವಾಗಿರುವುದರಿಂದ ಮತ್ತು ಭೌತಿಕ ಪ್ರಕೃತಿಯ ಮೇಲೆ ಆಧಿಪತ್ಯ ನಡೆಸುವ ಇಚ್ಛೆ ಇರುವುದರಿಂದ ತನ್ನ ಐಹಿಕ ಆಸೆಗಳನ್ನು ತಣಿಸುವುದಕ್ಕಾಗಿ ಅವನಿಗೆ ತಕ್ಕ ದೇಹವನ್ನು ಕೊಡಲಾಗಿದೆ. ಹಾಗೆ ಮಾಡುವಲ್ಲಿ ವ್ಯಕ್ತಿಯು ಭೌತಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗುತ್ತಾನೆ ಮತ್ತು ಭೌತಿಕ ದೇಹವಾದರೂ ಅವನ ಕರ್ಮಗಳಿಗೆ ಅನುಸಾರವಾಗಿ ಬದಲಾಗುತ್ತದೆ. ಜೀವಿ ಹೀಗೆ 84 ಲಕ್ಷ ಯೋನಿಗಳಲ್ಲಿ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸೇರುತ್ತಾನೆ. ಆದರೆ ಅವನು ಭಗವಂತನ ವಿಭಿನ್ನಾಂಶವಾಗಿರುವುದರಿಂದ ಭಗವಂತನು ಅವನಿಗೆ ಜೀವನದ ಎಲ್ಲ ಅಗತ್ಯಗಳನ್ನು ಕೊಟ್ಟು ಪೋಷಿಸುವುದಲ್ಲದೆ ಭಗವಂತನು ಮತ್ತು ಭಗವಂತನ ಪ್ರತಿನಿಧಿಗಳಾದ ರಾಜ ಋಷಿಗಳು ಅವನನ್ನು ರಕ್ಷಿಸುತ್ತಾರೆ. ಈ ರಾಜ ಋಷಿಗಳು ಎಲ್ಲ ಪ್ರಜೆಗಳಿಗೆ ಅಥವಾ ಜೀವಿಗಳಿಗೆ ಪೂರ್ತಿಯಾಗಿ ಬದುಕಿ ಬಂಧನದ ಗಡುವನ್ನು ಪೂರ್ಣಗೊಳಿಸಲು ರಕ್ಷಣೆಯನ್ನು ನೀಡುತ್ತಾರೆ. ಪರೀಕ್ಷಿತ ಮಹಾರಾಜನು ನಿಜವಾಗಿ ಆದರ್ಶ ರಾಜ ಋಷಿಯಾಗಿದ್ದನು. ಒಮ್ಮೆ ಅವನ ರಾಜ್ಯದಲ್ಲಿ ಪ್ರವಾಸ ಹೋಗುತ್ತಿದ್ದಾಗ ಕಲಿಪುರುಷನು ಒಂದು ಬಡಪಾಯಿ ಹಸುವನ್ನು ಕೊಲ್ಲಲು ಉದ್ಯುಕ್ತನಾಗಿದ್ದನು. ಆ ಕೂಡಲೇ ಮಹಾರಾಜನು ಅವನನ್ನು ಕೊಲೆಪಾತಕಿಯಂತೆ ನಿಗ್ರಹಿಸಿದನು. ಇದರ ಅರ್ಥವೆಂದರೆ ಸಂತ ಸ್ವಭಾವದ ಆಡಳಿತಗಾರರು ಪ್ರಾಣಿಗಳಿಗೂ ಕೂಡ ರಕ್ಷಣೆ ನೀಡುತ್ತಿದ್ದರು ಎಂದು. ಇದನ್ನು ಮಾಡುತ್ತಿದ್ದುದು ಭಾವನಾತ್ಮಕ ದೃಷ್ಟಿಯಿಂದಲ್ಲ, ಭೌತಿಕ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲ ಬದುಕುವ ಅಧಿಕಾರ ಹೊಂದಿದ್ದಾರೆ ಎಂಬ ದೃಷ್ಟಿಯಿಂದ. ಸೂರ್ಯಮಂಡಲದ ರಾಜನಿಂದ ಆರಂಭಿಸಿ ಭೂಮಂಡಲದ ರಾಜನವರೆಗಿನ ಎಲ್ಲ ರಾಜಋಷಿಗಳು ವೈದಿಕ ಸಾಹಿತ್ಯದ ಪ್ರಭಾವದಿಂದ ಅಂತಹ ಬಲವುಳ್ಳವರಾಗಿರುತ್ತಾರೆ. ವೈದಿಕ ಸಾಹಿತ್ಯವು ಊರ್ಧ್ವ ಲೋಕಗಳಲ್ಲಿಯೂ ಉಪದೇಶಿಸಲ್ಪಡುತ್ತದೆ ಹಾಗೆಂದು ಭಗವದ್ಗೀತೆಯಲ್ಲಿ ಉಲ್ಲೇಖವಿದೆ. ಭಗವಂತನು ಸೂರ್ಯದೇವನಿಗೆ ಯುವಸ್ವಂತನಿಗೆ ಉಪದೇಶವಿತ್ತನು ಮತ್ತು ಆ ಉಪದೇಶಗಳು ಯುವಸ್ವಂತನಿಂದ ಅವನ ಮಗ ಮನುವಿಗೆ, ಮನುವಿನಿಂದ ಮಹಾರಾಜ ಇಕ್ಷಾಕುವಿಗೆ ಗುರುಶಿಷ್ಯ ಪರಂಪರೆಯಲ್ಲಿ ಸಾಗಿ ಬರುತ್ತವೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳಿರುತ್ತಾರೆ. ಇಲ್ಲಿ ಉಲ್ಲೇಖಿಸಿದ ಮನುವು 7ನೇಯವನು. ಈತನು ಪ್ರಜಾಪತಿಗಳಲ್ಲಿ ಒಬ್ಬನು ಹಾಗೂ ಸೂರ್ಯದೇವನ ಮಗನು. ಇವನು ವೈವಸ್ವತ ಮನು ಎಂದು ಪ್ರಖ್ಯಾತನಾಗಿದ್ದಾನೆ. ಇವನಿಗೆ 10 ಮಂದಿ ಪುತ್ರರಿದ್ದು ಮಹಾರಾಜ ಇಕ್ಷ್ವಾಕುವು ಅವರಲ್ಲಿ ಒಬ್ಬನು. ಇಕ್ಷ್ವಾಕು ಮಹಾರಾಜನು ಸಹ ಭಗವದ್ಗೀತೆಯಲ್ಲಿ ಬೋಧಿಸಿದಂತಹ ಭಕ್ತಿಯೋಗವನ್ನು ತನ್ನ ತಂದೆ ಮನುವಿನಿಂದ ಕಲಿತನು. ಮನು ತನ್ನ ತಂದೆ ಸೂರ್ಯದೇವನಿಂದ
ಅದನ್ನು ಕಲಿತಿದ್ದನು. ಅನಂತರ ಭಗವದ್ಗೀತೋಪದೇಶವು ಇಕ್ಷ್ವಾಕು ಮಹಾರಾಜನಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂತು. ಆದರೆ ಕಾಲಕ್ರಮದಲ್ಲಿ ವಿವೇಕಶೂನ್ಯ ವ್ಯಕ್ತಿಗಳಿಂದ ಈ ಪರಂಪರೆಯು ಮುರಿದು ಬಿತ್ತು. ಆದ್ದರಿಂದ ಅದನ್ನು ಪುನಃ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಕೃಷ್ಣನು ಅರ್ಜುನನಿಗೆ ಬೋಧಿಸಬೇಕಾಯಿತು. ಹೀಗೆ ಎಲ್ಲ ವೇದ ಸಾಹಿತ್ಯಗಳು ಭೌತಿಕ ಜಗತ್ತಿನ ಸೃಷ್ಟಿಯ ಆರಂಭದಿಂದ ಪ್ರಚಲಿತವಾಗಿವೆ. ಆದ್ದರಿಂದಲೇ ವೇದಗಳು ಅಪೌರುಷೇಯ, ಮಾನವ ನಿರ್ಮಿತವಲ್ಲ ಎನಿಸಿವೆ. ವೇದಜ್ಞಾನವನ್ನು ಭಗವಂತನು ನಿರೂಪಿಸಿದನು. ವಿಶ್ವದಲ್ಲಿ ಪ್ರಪ್ರಥಮವಾಗಿ ಸೃಷ್ಟಿಸಲ್ಪಟ್ಟ ಬ್ರಹ್ಮನು ಅದನ್ನು ಶ್ರವಣ ಮಾಡಿದನು. ಎಸ್ ಪ್ರಭುಜಿ, ಬೇರೆಯವರು ಕಂಟಿನ್ಯೂ ಮಾಡ್ತಾರೆ. ಎಸ್ ಶಶಿಕಲಾ ರಾಮಮೂರ್ತಿ ಅವರೇ ಓದಿ ಮಹಾರಾಜ ಇಕ್ಷ್ವಾಕು ಅಲ್ಲಿಂದ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಹಾರಾಜ ಇಕ್ಷ್ವಾಕು ವೈವಸ್ವತ ಮನುವಿನ ಪುತ್ರರಲ್ಲಿ ಒಬ್ಬನು. ಇವನಿಗೆ 100 ಜನ ಗಂಡು ಮಕ್ಕಳಿದ್ದರು. ಇವನು ಮಾಂಸಾಹಾರವನ್ನು ನಿಷೇಧಿಸಿದ್ದನು. ಇವನ ಮರಣಾನಂತರ ಇವನ ಮಗ ಶಶಾದನು ರಾಜನಾದನು. ಮನು ಈ ಶ್ಲೋಕದಲ್ಲಿ ಇಕ್ಷ್ವಾಕುವಿನ ತಂದೆ ಎಂದು ಹೇಳಲಾದ ಮನುವು ವಿವಸ್ವಾನ್ ಸೂರ್ಯದೇವನ ಪುತ್ರ. ಇವನು ವೈವಸ್ವತ ಮನು ಎಂಬ ಹೆಸರಿನ 7ನೆಯ ಮನು. ಅರ್ಜುನನಿಗೆ ಉಪದೇಶ ಮಾಡುವ ಮೊದಲು ಕೊಂಚ ಮೇಲ್ ಮಾಡಿ ಮಾತಾಜಿ, ಸ್ವಲ್ಪ ಮೇಲೆ ಸ್ವಲ್ಪ ರೋಲ್ ಮಾಡಿ ಮಾತಾಜಿ. ಅರ್ಜುನನಿಗೆ ಉಪದೇಶ ಮಾಡುವ ಮೊದಲು ಶ್ರೀಕೃಷ್ಣನು ಭಗವದ್ಗೀತೋಪದೇಶವನ್ನು ಓಕೆ ಮಾತಾಜಿ ವಿವಸ್ವಂತನಿಗೆ ಮಾಡಿದ್ದನು. ಮಾನವ ಕುಲದ ಮನುವಿನ ಸಂತಾನ. ಈ ವೈವಸ್ವಂತ ಮನುವಿಗೆ ಇಕ್ಷ್ವಾಕು, ನಭಗ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ದಿಷ್ಟ, ಕರುಷ, ಪೃಷದ್ರ ಮತ್ತು ವಸುಮಾನ್ ಎಂದು 10 ಮಂದಿ ಗಂಡು ಮಕ್ಕಳಿದ್ದರು. ವೈವಸ್ವತ ಮನುವಿನ ಅಧಿಪತ್ಯದ ಆರಂಭದಲ್ಲಿ ಭಗವಂತನ ಮತ್ಸ್ಯಾವತಾರವು ಬೃಹದಾಕಾರದ ಮೀನು ಆವಿರ್ಭವಿಸಿತು. ವೈವಸ್ವತನು ತನ್ನ ತಂದೆ ಸೂರ್ಯದೇವ ವಿವಸ್ವಾನನಿಂದ ಭಗವದ್ಗೀತೆಯ ತತ್ವಗಳನ್ನು ಕಲಿತನು. ಮತ್ತು ಅದನ್ನೇ ತನ್ನ ಮಗನಾದ ಮಹಾರಾಜ ಇಕ್ಷ್ವಾಕುವಿಗೆ ಉಪದೇಶಿಸಿದನು. ತ್ರೇತಾಯುಗದ ಆದಿಯಲ್ಲಿ ಸೂರ್ಯದೇವನು ಮನುವಿಗೆ ಭಕ್ತಿ ಸೇವೆಯನ್ನು ಉಪದೇಶಿಸಿದನು ಮತ್ತು ಮನುವು ತನ್ನ ಸರದಿಯಲ್ಲಿ ಸಮಗ್ರ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ಅದನ್ನು ಇಕ್ಷ್ವಾಕುಗೆ ಬೋಧಿಸಿದನು. ಎಸ್, ಬೇರೆಯವರು ಓದ್ತಾರೆ. ರಾಜಮ್ಮ, ಹರೇ ಕೃಷ್ಣ. ಬಿ ರಾಜಮ್ಮ ಬಿ ಓದ್ತೀರಾ? ನಾನು ಮಾತಾಜಿ. ಒಂದು ನಿಮಿಷ. ಮೇಡಮ್. ಶ್ರೀರಾಮ ದೇವೋತ್ತಮ ಪರಮ ಪುರುಷನು ತನ್ನ ಶುದ್ಧ ಭಕ್ತನು ಅಯೋಧ್ಯೆಯ ರಾಜನು ಆದ ದಶರಥನ ಪುತ್ರತ್ವವನ್ನು ಅಂಗೀಕರಿಸಿ ಶ್ರೀರಾಮನಾಗಿ ಅವತರಿಸಿದನು. ಶ್ರೀರಾಮನು ಸ್ವಾಂಶಗಳೊಡನೆ ಅವತರಿಸಿದರೆ ಅಂಶಗಳು ಅವನ ತಮ್ಮಂದಿರಾಗಿ ಅವತರಿಸಿದರು. ತ್ರೇತಾಯುಗದ ಚೈತ್ರ ಶುಕ್ಲ ಪಕ್ಷದ ನವಮಿಯಂದು ಭಗವಂತನು ಎಂದಿನಂತೆ ಧರ್ಮ ತತ್ವಗಳ ಸ್ಥಾಪನೆಗಾಗಿ ಮತ್ತು ಕ್ಷೋಭಕರ ಶಕ್ತಿಗಳ ದಮನಕ್ಕಾಗಿ ಶ್ರೀರಾಮನಾಗಿ ಅವತರಿಸಿದನು. ಅವನು ಚಿಕ್ಕ ಹುಡುಗನಾಗಿರುವಾಗಲೇ ತಪಸ್ವಿಗಳ ದೈನಂದಿನ ಕರ್ತವ್ಯಗಳಿಗೆ ಭಂಗ ಉಂಟು ಮಾಡುತ್ತಿದ್ದ ಸುಬಾಹುವನ್ನು ಕೊಂದ ರಾಕ್ಷಸ ಸ್ತ್ರೀಯ ಪುತ್ರನಾದ ಮಾರೀಚನನ್ನು ಘಾತಿಸಿ ಮಹರ್ಷಿ ವಿಶ್ವಾಮಿತ್ರನಿಗೆ ಸಹಾಯ ಮಾಡಿದನು. ಪ್ರಜಾಕೋಟಿಯ ಒಳಿತಿಗಾಗಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಸಹಕರಿಸಬೇಕು. ಬ್ರಾಹ್ಮಣ ಋಷಿಗಳು ತಮ್ಮ ಪರಿಪೂರ್ಣ ಜ್ಞಾನದಿಂದ ಜನರಿಗೆ ಬೋಧಿಸುವ ಯತ್ನ ಮಾಡಿದರೆ ಕ್ಷತ್ರಿಯರು ಜನರ ರಕ್ಷಣೆ ಮಾಡುವರು. ಶ್ರೀರಾಮಚಂದ್ರನು ಮಾನವನ ಅತ್ಯುನ್ನತ ಸಂಸ್ಕೃತಿಯನ್ನು ಉಳಿಸುವ ಮತ್ತು ಪೋಷಿಸುವ ಎಂದರೆ ಬ್ರಹ್ಮಣ್ಯ ಧರ್ಮವನ್ನು ಕಾಪಾಡುವ ಆದರ್ಶ ರಾಜ. ಭಗವಂತನು ವಿಶೇಷವಾಗಿ ಗೋಬ್ರಾಹ್ಮಣ ರಕ್ಷಕ. ಆದ್ದರಿಂದ ಅವನು ಜಗತ್ತಿನ ಸಮೃದ್ಧಿಯನ್ನು ಹೆಚ್ಚಿಸುವನು. ವಿಶ್ವಾಮಿತ್ರನ ಕಾರ್ಯಭಾರದ ಮೂಲಕ ಅಸುರರನ್ನು ಗೆಲ್ಲಲು ಅವನು ದೇವತೆಗಳಿಗೆ ಪರಿಣಾಮಕಾರಿ ಅಸ್ತ್ರಗಳನ್ನು ಬಳುವಳಿಯಾಗಿ ಕೊಟ್ಟನು. ಜನಕರಾಜನ ಧನುರ್ಯಜ್ಞಕ್ಕೆ ಬಂದು ಅಜೇಯ ಶಿವಧನಸ್ಸನ್ನು ಮುರಿದು ಜನಕರಾಜನ ಪುತ್ರಿ ಸೀತಾದೇವಿಯನ್ನು ಮದುವೆಯಾದನು. ಮಾತಾಜಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಮೇಟಿ ಅವರೇ ಕಂಟಿನ್ಯೂ ಮಾಡಿ. ಓದ್ತೀನಿ ಮಾತಾಜಿ. ವಿವಾಹ ಆದ ಬಳಿಕ ತನ್ನ ತಂದೆಯಾದ ಮಹಾರಾಜ ದಶರಥನ ಆಜ್ಞೆಯ ಮೇರೆಗೆ ರಾಮನು 14 ವರ್ಷಗಳ ವನವಾಸವನ್ನು ಅಂಗೀಕರಿಸಿದನು. ದೇವತೆಗಳ ರಾಜ್ಯಭಾರಕ್ಕೆ ಸಹಾಯ ಮಾಡಲು 14,000 ರಾಕ್ಷಸರನ್ನು ಕೊಂದನು. ಅಸುರರ ಒಳಸಂಚಿನಿಂದ ಅವನ ಹೆಂಡತಿ ಸೀತಾದೇವಿಯು ರಾವಣನಿಂದ ಅಪಹೃತಳಾದಳು.
ಅನಂತರ ರಾಮನು ಸುಗ್ರೀವನೊಡನೆ ಸಖ್ಯ ಮಾಡಿಕೊಂಡನು. ಸುಗ್ರೀವನ ಸೋದರನಾದ ವಾಲಿಯನ್ನು ಕೊಲ್ಲಲು ಸುಗ್ರೀವನಿಗೆ ನೆರವು ನೀಡಿದನು. ಭಗವಂತ ಶ್ರೀರಾಮನ ಸಹಾಯದಿಂದ ಸುಗ್ರೀವನು ವಾನರ ಗೋರಿಲ್ಲ ಜನಾಂಗದ ರಾಜನಾದನು. ಹಿಂದೂ ಸಾಗರದ ಮೇಲೆ ತೇಲುವ ಶಿಲಾ ಸೇತುವೆಯನ್ನು ನಿರ್ಮಿಸಿ ಸೀತೆಯನ್ನು ಅಪಹರಿಸಿದ ರಾವಣನ ಲಂಕಾ ರಾಜ್ಯವನ್ನು ತಲುಪಿದನು. ಕಡೆಗೆ ಶ್ರೀರಾಮನು ರಾವಣನನ್ನು ಕೊಂದು ಸಿಗ್ಲಿಲ್ವಾ? ರಾವಣನು ತಮ್ಮ ವಿಭೀಷಣ ಅದೇ ಏನೋ ಸ್ವಲ್ಪ ಇದು ಮಿಸ್ಟೇಕ್ ಆಗುತ್ತೆ. ಎಸ್, ಬೇರೆಯವ್ರ ಕೊಂದು ರಾವಣನ ತಮ್ಮ ವಿಭೀಷಣನನ್ನು ಲಂಕೆ ಸಿಂಹಾಸನದ ಮೇಲೆ ಕೂರಿಸಿದನು. ರಾವಣನ ಸೋದರರಲ್ಲಿ ಒಬ್ಬನಾದ ವಿಭೀಷಣನು ರಾಕ್ಷಸನಾದರೂ ಶ್ರೀರಾಮನು ತನ್ನ ಅನುಗ್ರಹದಿಂದ ಅವನನ್ನು ಅಮರಗೊಳಿಸಿದನು. 14 ವರ್ಷಗಳ ಬಳಿಕ ಲಂಕಾ ರಾಜ್ಯದ ವಿದ್ಯಮಾನಗಳನ್ನು ವ್ಯವಸ್ಥಿತಗೊಳಿಸಿ ತನ್ನ ರಾಜಧಾನಿ ಅಯೋಧ್ಯೆಗೆ ಪುಷ್ಪಕ ವಿಮಾನದಲ್ಲಿ ಹಿಂದಿರುಗಿದನು. ಮಥುರೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದ ತನ್ನ ತಮ್ಮ ಶತ್ರುಘ್ನನಿಗೆ ಲವಣಾಸುರನ ಮೇಲೆ ಆಕ್ರಮಣ ಮಾಡುವಂತೆ ಆದೇಶಿಸಿದನು. ಅದೇ ರೀತಿ ಶತ್ರುಘ್ನನು ಆ ರಾಕ್ಷಸನನ್ನು ಕೊಂದನು. ಶ್ರೀರಾಮನು 10 ಅಶ್ವಮೇಧ ಯಾಗಗಳನ್ನು ಆಚರಿಸಿದನು. ಅನಂತರ ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಾ ಕಣ್ಮರೆಯಾದನು. ರಾಮಾಯಣ ಮಹಾಕಾವ್ಯವು ಈ ಲೋಕದಲ್ಲಿಯ ಶ್ರೀರಾಮನ ಲೀಲೆಗಳ ಇತಿಹಾಸ. ಅಧಿಕೃತ ರಾಮಾಯಣವು ಮಹಾಕವಿ ವಾಲ್ಮೀಕಿಯಿಂದ ರಚಿತವಾಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. ಸೊ ಈಗ ಇಲ್ಲಿ ಏನ್ ಹೇಳ್ತಾರೆ ಬ್ರಾಹ್ಮಣರು? ವಿದ್ವದ್ ಬ್ರಾಹ್ಮಣರು ಹೇಳಿದರು, ಎಲ್ಲಿ ಪ್ರತಾಪುತ್ರನೇ, ಪ್ರತಾಪುತ್ರನಂದ್ರೆ ಯುಧಿಷ್ಠಿರನೇ ಅಂತ, ಹುಟ್ಟಿದವರೆಲ್ಲರನ್ನು ಪಾಲಿಸುವುದರಲ್ಲಿ ಪ್ರಜಾಪಾಲನೆಯಲ್ಲಿ ಈ ಮಗು ಸಾಕ್ಷಾತ್ ಮನುಪುತ್ರ ಇಕ್ಷ್ವಾಕು ರಾಜನಂತೆ ಇರುವನು. ಇಕ್ಷ್ವಾಕು ಯಾರು ಎನ್ನುವುದರ ಬಗ್ಗೆ ಇಲ್ಲಿ ವಿವರಣೆ ಇದೆ. ಸೊ ಇಕ್ಷ್ವಾಕುವಿನ ತರ ಇವನು ರಾಜನಾಗುತ್ತಾನೆ, ಎಲ್ಲರ ಪ್ರಜೆಗಳ ಪಾಲನೆಯನ್ನ ಮಾಡುತ್ತಾನೆ ಅವನು ಅಂತ ರಘುವಂಶದಲ್ಲಿ ಬರುವಂತದ್ದು ಇಕ್ಷ್ವಾಕು. ಸೊ ಇನ್ನು ಬ್ರಾಹ್ಮಣ ಧರ್ಮಗಳನ್ನು ಅನುಸರಿಸುವ ವಿಷಯದಲ್ಲಿ ವಿಶೇಷವಾಗಿ ಪ್ರತಿಜ್ಞಾ ಪಾಲನೆಯಲ್ಲಿ ಅವನು ದಶರಥ ಮಹಾರಾಜನ ಪುತ್ರನಾದ ದೇವೋತ್ತಮ ಪುರುಷ ರಾಮನಂತೆಯೇ ಆಗುವನು. ಸೊ ಈಗ ಪರೀಕ್ಷಿತ ಮಹಾರಾಜ ಯಾವ ತರ ಆಗಲಿದ್ದಾನೆ ಅಂತ ಇಲ್ಲಿ ಅವನ ಆಳ್ವಿಕೆಯಲ್ಲಿ ರಾಮರಾಜ್ಯವಾಗಲಿದೆ. ದೇವೋತ್ತಮ ಪರಮಪುರುಷ ರಾಮನ ತರನೇ ಅವನು ಇರ್ತಾನೆ, ಪ್ರಜೆಗಳನ್ನ ಪಾಲಿಸುವುದರಲ್ಲಿ ಇಕ್ಷ್ವಾಕುವಿನ ತರ ಇರ್ತಾನೆ ಅಂತ ಇಲ್ಲಿ ಬ್ರಾಹ್ಮಣರು ಭವಿಷ್ಯವನ್ನ ನುಡಿತಾರೆ. ಸೊ ಇಲ್ಲಿ ಪ್ರಜಾ ಎಂದರೆ ಭೌತಿಕ ಜಗತ್ತಿನಲ್ಲಿ ಜನ್ಮವೆತ್ತಿದ ಜೀವಿಗಳು. ಸೊ ಪ್ರಜೆಗಳ ಪಾಲನೆಯನ್ನ ಮಾಡುವಂಥದ್ದು. ವಾಸ್ತವಿಕವಾಗಿ ಜೀವಿಗೆ ಜನನವೂ ಮರಣವೂ ಇಲ್ಲ. ಜೀವಿಗಳು ಅಂದ್ರೆ ನಾವೆಲ್ಲ ಆತ್ಮ. ಸೊ ಜೀವಿಗಳಿಗೆ ಎಲ್ಲರಿಗೂ ಕೂಡ ಜನನ ಮರಣ ಅನ್ನುವಂಥದ್ದು ಆಕ್ಚುಲಿ ಇಲ್ಲ ನಮ್ಗೆ. ಆದ್ರೆ ನಾವು ಭಗವತ್ ಸೇವೆಯಿಂದ ದೂರವಾಗಿ ಆಧ್ಯಾತ್ಮಿಕ ಲೋಕವನ್ನ ತ್ಯಜಿಸಿ ನಾವು ಇಲ್ಲಿಗೆ ಬಂದಿದ್ದೇವೆ. ಭೌತಿಕ ಪ್ರಕೃತಿಯ ಮೇಲೆ ಆಧಿಪತ್ಯ ನಡೆಸುವ ಇಚ್ಛೆ ಇರುವುದರಿಂದ ತನ್ನ ಐಹಿಕ ಆಸೆಗಳನ್ನು ತಣಿಸುವುದಕ್ಕಾಗಿ ಅವನಿಗೆ ತಕ್ಕ ದೇಹವನ್ನ ಕೊಡಲಾಗಿದೆ. ನಮ್ಮ ಇಚ್ಛೆಗಳ ಪ್ರಕಾರ ನಮ್ಮನ್ನ ಇಲ್ಲಿ ಕಳಿಸಲಾಗಿದೆ. ನಮ್ಗೆ ಈ ತರದ ಒಂದು ದೇಹವನ್ನ ಇಲ್ಲಿ ಕೊಡಲಾಗಿದೆ. ಹಾಗೆ ಮಾಡುವಲ್ಲಿ ವ್ಯಕ್ತಿಯು ಭೌತಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗುತ್ತಾನೆ ಮತ್ತು ಭೌತಿಕ ದೇಹವಾದರೂ ಅವನ ಕರ್ಮಗಳಿಗೆ ಅನುಸಾರವಾಗಿ ಬದಲಾಗುತ್ತದೆ. ಸೊ 84 ಲಕ್ಷ ಜೀವರಾಶಿಗಳು, ಜಲಜ 9 ಲಕ್ಷಾಣಿ, ಸ್ಥಾವರಂ 1,20,000, ಕ್ರಿಮಿಯ ರುದ್ರ ಸಂಖ್ಯಾ, ಪಕ್ಷೀಣಾಂ 10,00,000, ಅದಾದ್ಮೇಲೆ ಪ್ರಾಣಿಗಳು 30 ಲಕ್ಷ, ಚತುರ್ಲಕ್ಷಾಣಿ ಮಾನವ ಅಂತೇಳಿ. ಹೀಗೆ 84 ಲಕ್ಷ ಜೀವರಾಶಿಗಳು ಯಾವ್ದು ಅಂತೇಳಿ. ಜಲಚರಗಳು ಇದ್ದಾವಂತೆ 9 ಲಕ್ಷ, ಮರಗಿಡಗಳು ಇದ್ದಾವಂತೆ ಎಷ್ಟು 20 ಲಕ್ಷ, 11 ಲಕ್ಷ, ಕ್ರಿಮಿಕೀಟಗಳು ಸರೀಸೃಪಗಳು ಇದ್ದಾವಂತೆ 30 ಲಕ್ಷ, ಪ್ರಾಣಿಗಳಿದ್ದಾವಂತೆ 4 ಲಕ್ಷ, ಮಾನವರಿದ್ದಾರಂತೆ. ವಿಜ್ಞಾನಿಗಳಿಗೆ ಒಂದು 35ರಿಂದ 40 ಲಕ್ಷವರೆಗೆ ಮಾತ್ರ ಸಿಕ್ಕಿದೆ ಇಲ್ಲಿ ಜೀವರಾಶಿಗಳ ಲೆಕ್ಕ. ಅದಕ್ಕಿಂತ ಹೆಚ್ಚು ಅವರಿಗೆ ಸಿಗ್ಲಿಲ್ಲ ಸಂಶೋಧನೆ ಮಾಡಿದ್ರೆ ಕೂಡ. ಅಂದ್ರೆ ಎಲ್ಲವನ್ನ ಕಂಡುಹಿಡಿಲಿಕ್ಕೆ ಅವರಿಗೆ ಆಗ್ಲಿಲ್ಲ ಅಲ್ವಾ. ಹೀಗೆ 84 ಲಕ್ಷ ಜೀವರಾಶಿಗಳು ಈ ಭೌತಿಕ ಪ್ರಪಂಚ 14 ಲೋಕಗಳನ್ನ ಸೇರಿ, ಮಾನವರು ಕೂಡ ಅಷ್ಟೇ. ಚತುರ್ಲಕ್ಷಾಣಿ ಮಾನವ, 4 ಲಕ್ಷದ ಮಾನವರು ಈ ಭೌತಿಕ ಜಗತ್ತಿನಲ್ಲಿ ಈ ಮೇಲಿನ ಲೋಕಗಳಲ್ಲೂ ಇರ್ಬೋದು, ಕೆಳಗಿನ ಲೋಕಗಳಲ್ಲೂ ಇರ್ಬೋದು. ಸೊ ಹೀಗೆ ದೇವನ್ನ ಬದಲಾಯಿಸ್ತಾ ಇರ್ತಾನೆ ಅಂತ ಈ ಜೀವಿ. ಆದ್ರೆ ಅವನು ಭಗವಂತನ ವಿಭಿನ್ನಾಂಶವಾಗಿರುವುದರಿಂದ ಭಗವಂತನು ಅವನಿಗೆ ಜೀವನದ ಎಲ್ಲಾ ಅಗತ್ಯವನ್ನು ಕೊಟ್ಟು ಪೋಷಿಸುವುದಲ್ಲದೆ ಭಗವಂತನು ಮತ್ತು ಭಗವಂತನ ಪ್ರತಿನಿಧಿಗಳಾದ ರಾಜರ್ಷಿಗಳು ಅವನನ್ನು ರಕ್ಷಿಸುತ್ತಾರೆ. ಸೊ ಭಗವಂತ ಈಗ ಅವರಿಂದ ದೂರವಾದವರನ್ನ ಕೂಡ ಭಗವಂತನೇ ಪೋಷಿಸ್ಬೇಕು. ಸೊ
ಯಾವುದೇ ಪರಿಸ್ಥಿತಿಯಲ್ಲಿ ಭಕ್ತರನ್ನು ಭಗವಂತ ಪೋಷಿಸುತ್ತಾರೆ, ಅಭಕ್ತರನ್ನು ಕೂಡ ಪೋಷಿಸುತ್ತಾರೆ. ಎಲ್ಲರ ಪಾಲನೆ ಪೋಷಣೆ ಭಗವಂತ ಮಾಡ್ಬೇಕು. ಭಗವಂತ ಎಲ್ಲರಿಗೂ ಸಮಾನರಾಗಿ ಇರುತ್ತಾರೆ, ಯಾರಿಗೂ ತಾರತಮ್ಯವನ್ನ ಮಾಡುವುದಿಲ್ಲ. ಆದ್ರೆ ಭಕ್ತರೆಂದರೆ ತುಂಬಾ ಪ್ರಿಯ ಭಗವಂತನಿಗೆ. ಸೊ ಹೀಗೆ ಎಲ್ಲ ಏನಾಗುತ್ತೆ ಅಂದ್ರೆ ಭಗವಂತ ಅಗತ್ಯಗಳನ್ನ ಕೊಟ್ಟು ಪೋಷಿಸುತ್ತಾರೆ, ಭಗವಂತನ ಪ್ರತಿನಿಧಿಗಳಾದ ರಾಜರ್ಷಿಗಳು ಅವರನ್ನು ರಕ್ಷಿಸುತ್ತಾರೆ. ಸೊ ಭಗವಂತ ತನ್ನ ಪ್ರತಿನಿಧಿಗಳನ್ನ ಕಳಿಸುತ್ತಾರೆ. ರಾಜರ್ಷಿಗಳು ಪರೀಕ್ಷಿತ ಮಹಾರಾಜರಂತವರು, ಯುಧಿಷ್ಠಿರನಂತವರು, ಇಕ್ಷ್ವಾಕುವಿನಂತವರು ಇವರೆಲ್ಲ ಭಗವಂತನ ಪ್ರತಿನಿಧಿಗಳಾಗಿರುತ್ತಾರೆ. ಅವರು ರಕ್ಷಿಸುತ್ತಾರೆ ಪ್ರಜೆಗಳನ್ನ, ಪ್ರಜೆಗಳಿಗೆ ಬೇಕಾಗಿರೋದನ್ನೆಲ್ಲ ಅವರು ಇಲ್ಲಿ ಪೂರೈಸುತ್ತಾರೆ, ರಕ್ಷಣೆಯನ್ನ ಕೂಡ ಅವರು ಒದಗಿಸುತ್ತಾರೆ. ಆಕ್ಚುಲಿ ರಾಜನಾದವನು ಭಗವಂತನ ಪ್ರತಿನಿಧಿ ಆಗಿರುತ್ತಾನೆ. ಆದ್ರೆ ನಾವು ಈಗಿನ ಇದರಲ್ಲಿ ನೋಡ್ತೀವಿ ಹೇಗೆ ಇಲ್ಲಿ ಅಂದ್ರೆ ಮೊನಾರ್ಕಿ ಅನ್ನುವಂಥದ್ದು ಇಲ್ಲಿ ಇರುವುದಿಲ್ಲ, ಪ್ರಜಾಪ್ರಭುತ್ವ ಆಗಿರೋದ್ರಿಂದ ತುಂಬಾ ಕಷ್ಟ. ದೇಶವನ್ನ ಆಳುವವರಿಗೆ ಕೂಡ ತುಂಬಾನೇ ಕಷ್ಟ. ಪ್ರಜೆಗಳು ಅಂದ್ರೆ ಯಾವುದೇ ವಿದ್ಯಾರ್ಹತೆ ಇಲ್ಲದೆ ಇರುವಂತಹ ಪ್ರಜೆಗಳು ವೋಟ್ ಮಾಡೋದ್ರಿಂದ ಕೆಲವು ಸತಿ ಅವರು ಅಂದ್ರೆ ಯೋಗ್ಯನಲ್ಲದ ನಾಯಕನನ್ನು ಕೂಡ ಆರಿಸುವಂತಹ ಚಾನ್ಸಸ್ ಇದೆ. ಇದರ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಮೊನಾರ್ಕಿ ಗವರ್ಮೆಂಟ್ ತುಂಬಾ ಒಳ್ಳೇದು ಪ್ರಜಾಪ್ರಭುತ್ವಕ್ಕಿಂತ ಅನ್ನೋದನ್ನ. ಸೊ ಹಿಂದಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇದ್ದಿದ್ರಿಂದ ಎಲ್ಲವೂ ಸಮೃದ್ಧವಾಗಿತ್ತು. ಹಾಗೆ ಪ್ರಜೆಗಳು ಕೂಡ ತುಂಬಾ ಸಂತೃಪ್ತಿಯಿಂದ ಇದ್ರು. ಯಾಕಂದ್ರೆ ರಾಜರು ಅವರಿಗೆ ರಕ್ಷಣೆಯನ್ನ, ಸಂಪೂರ್ಣ ರಕ್ಷಣೆ ಅವರಿಗೆ ಇತ್ತು. ಈ ರಾಜರ್ಷಿಗಳು ಎಲ್ಲಾ ಪ್ರಜೆಗಳಿಗೆ ಅಥವಾ ಜೀವಿಗಳಿಗೆ ಪೂರ್ತಿಯಾಗಿ ಬದುಕಿ ಬಂಧನದ ಗಡುವನ್ನು ಪೂರ್ಣಗೊಳಿಸಲು ರಕ್ಷಣೆಯನ್ನು ನೀಡುತ್ತಾರೆ. ಸೊ ಅವರು ಅವರ ಜೀವಿಗಳಿಗೆ ಪೂರ್ತಿಯಾಗಿ ಬದುಕುವ ತರ, ಅಂದ್ರೆ ಮಧ್ಯದಲ್ಲಿ ಅವರಿಗೆ ಬೇಸರ ಮಾಡಿ ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋ ತರ ಅಲ್ಲ, ಸಂಪೂರ್ಣವಾಗಿ ಅವರಿಗೆ ಬದುಕಿ ಅವರು ಎಲ್ಲಾ ರೀತಿಯಲ್ಲಿ ಅವ್ರು ಚೆನ್ನಾಗಿ ಇರ್ಬೇಕು ಅನ್ನುವ ತರ ಒಂದು ರಕ್ಷಣೆಯನ್ನ ಅವರಿಗೆ ನೀಡ್ತಾ ಇದ್ರು ಅಂತ. ಯಾವುದೇ ರೀತಿಯ ಒತ್ತಡ ಇಲ್ಲ ಅವರಿಗೆ, ಕಷ್ಟಗಳಿಲ್ಲ, ತೊಂದರೆ ಇಲ್ಲ. ಅವರು ತಮ್ಮ ಜೀವನವನ್ನ ಅಂತ್ಯಗೊಳಿಸೋದಕ್ಕೆ, ಅವರ ಆಯಸ್ಸು ಮುಗಿಯುವವರೆಗೂ ಕೂಡ ಅವರಿಗೆ ರಕ್ಷಣೆಯನ್ನ ಇವರು ಕೊಡ್ತಾ ಇದ್ರು ಅಂತ ಹೇಳಿ ರಾಜರುಗಳಾದವರು. ಸೊ ಪರೀಕ್ಷಿತ ಮಹಾರಾಜನು ನಿಜವಾಗಿಯೂ ಆದರ್ಶ ರಾಜಋಷಿ ಆಗಿದ್ದನು. ಸೊ ಹೀಗೆ ಈ ತರ ಇಲ್ಲಿ ರಾಜ ಹೇಗಿರ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದೇ ತರ ಪರೀಕ್ಷಿತ ಮಹಾರಾಜ ಒಬ್ಬ ಆದರ್ಶ ರಾಜಋಷಿ ಪರೀಕ್ಷಿತ ಮಹಾರಾಜ. ಸೊ ಅಂದ್ರೆ ಎಂತ ಒಂದು ಜವಾಬ್ದಾರಿಯನ್ನು ಅರಿತಿರುವಂತಹ ರಾಜನೆಂದರೆ ಇಲ್ಲಿ ಉದಾಹರಣೆಯನ್ನು ಕೊಡಲಾಗಿದೆ. ಒಮ್ಮೆ ಅವನು ರಾಜ್ಯದಲ್ಲಿ ಪ್ರವಾಸ ಹೋಗುತ್ತಿದ್ದಾಗ ಕಲಿಪುರುಷನು ಒಂದು ಬಡಪಾಯಿ ಹಸುವನ್ನು ಕೊಲ್ಲಲು ಉದ್ಯುಕ್ತನಾಗಿದ್ದನು. ಕೂಡಲೇ ಮಹಾರಾಜನು ಅವನನ್ನು ಕೊಲೆಪಾತಕಿಯಂತೆ ನಿಗ್ರಹಿಸಿದನು. ಸೊ ಒಂದು ಪ್ರಾಣಿಗಳನ್ನ ಕೂಡ ಅಲ್ಲಿ ಕೊಲ್ಲೋದಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಪರೀಕ್ಷಿತ ಮಹಾರಾಜನ ಕಾಲದಲ್ಲಿ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೆ ಕೂಡ ರಕ್ಷಣೆ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಸೊ ಇದು ಯಾಕೆ ಭಾವನಾತ್ಮಕ, ಇದು ಸೆಂಟಿಮೆಂಟಲ್ ಅಲ್ಲ. ಇದು ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಹುಟ್ಟಿದವರಿಗೆಲ್ಲ ಬದುಕುವ ಒಂದು ಅಧಿಕಾರ ಇದೆ. ಸೊ ನಾವು ಯಾವ ಪ್ರಾಣಿಯ ಅಧಿಕಾರವನ್ನ ಕಳೆದುಕೊಳ್ಳುವ ಹಾಗಿಲ್ಲ. ನಮ್ಗೆಷ್ಟು ಅಧಿಕಾರ ಇದೆ, ನಮ್ಗೆಷ್ಟು ಹಕ್ಕಿದೆ ಇಲ್ಲಿ ಬದುಕೋದಿಕ್ಕೆ, ಅಷ್ಟೇ ಎಲ್ಲಾ ಪ್ರಾಣಿಗಳಿಗೂ ಹಕ್ಕಿದೆ. ನಾವು ಪ್ರಾಣಿಯ ವಧೆಯನ್ನ ಮಾಡಬಾರದು. ಪರೀಕ್ಷಿತ ಮಹಾರಾಜನ ಸಮಯದಲ್ಲಿ ಪ್ರಾಣಿ ವಧೆ ನಿಷೇಧವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಹಸುವನ್ನ ಒಬ್ಬ ಹಿಂಸಿಸ್ತಾ ಇದ್ದ, ಅದು ಕಲಿಪುರುಷನೇ, ಬೇರೆ ಯಾರು ಅಲ್ಲ. ಕಲಿಪುರುಷ ಬರ್ತಾನೆ, ಅವನು ಬುಲ್ ಅನ್ನ, ಅದೇ ಹೋರಿ ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅವನು ಅದಕ್ಕೆ ತೊಂದರೆ ಕೊಡ್ತಾ ಇರ್ತಾನೆ. ಆಗ ಪರೀಕ್ಷಿತ ಮಹಾರಾಜ ಬಂದು ಅವನಿಗೆ ಶಿಕ್ಷಿಸಲು ಮುಂದಾದಾಗ ಅವನು ಆಮೇಲೆ ಹೇಳ್ತಾನೆ, ನಾನು ಕಲಿಪುರುಷ, ನನ್ನ ಆಗಮನದ ಸಮಯವಾಗಿದೆ, ಕಲಿಯುಗದ ಪ್ರಾರಂಭವಾಗ್ತಾ ಬಂದಿದೆ ಅಂತ ಹೇಳಿ, ನನ್ಗೆ ನಿನ್ನ ರಾಜ್ಯದಲ್ಲಿ ನನ್ಗೆ ಸ್ಥಾನ ಬೇಕು ಅಂತ ಅವನು ಹೇಳಿದಾಗ, ಅಂದ್ರೆ ನಾನು ಇರುವಂತ ಸ್ಥಾನ ಯಾವುದು? ದ್ಯೂತಂ, ಪಾನಂ, ಸ್ತ್ರೀಯಂ, ಆಮೇಲೆ ಇನ್ನೊಂದು ಅಂದ್ರೆ ಮೀಟ್ ಈಟಿಂಗ್, ಇಲಿಸಿಟ್ ಸೆಕ್ಸ್, ಗ್ಯಾಂಬ್ಲಿಂಗ್ ಅಂಡ್ ಇಂಟಾಕ್ಸಿಕೇಶನ್. ಈ 4 ಸ್ಥಳಗಳಲ್ಲಿ ಇರೋದಿಕ್ಕೆ ನಿನ್ಗೆ ಅವಕಾಶ ಅಂತ ಹೇಳ್ತಾನೆ ಪರೀಕ್ಷಿತ ಮಹಾರಾಜ. ಕಲಿಪುರುಷ ಹೇಳ್ತಾನೆ, ನಿನ್ನ ಆಳ್ವಿಕೆಯಲ್ಲಿ ಇದು 4 ಇಲ್ವೇ ಇಲ್ಲ, ನಾನು ಎಲ್ಲಿ ಇರ್ಲಿ? ಸೊ ನನ್ಗೆ ಕೂಡ ಒಂದು ಅಂದ್ರೆ ಕಲಿಯುಗಕ್ಕೆ ಕೂಡ ಒಂದು ಪರ್ಸನಾಫಿಕೇಶನ್ ಇದೆ. ಅವನು ಕಲಿಪುರುಷನನ್ನು ಇದ್ದಾನೆ. ಸೊ ನಾನು ಎಲ್ಲಿ ಇರ್ಲಿ? ಈ 4 ನಿನ್ನ ಆಳ್ವಿಕೆಯಲ್ಲಿ ಇದು ಯಾವ್ದು ಕೂಡ ಇಲ್ಲ ಅಂತ. ಆಗ ನೀನು ಅತಿಯಾದ ಚಿನ್ನವನ್ನ ಯಾರು ರಾಶಿ ಹಾಕಿರ್ತಾರಲ್ಲ, ಅಗತ್ಯಕ್ಕಿಂತ ಜಾಸ್ತಿ ಚಿನ್ನವನ್ನ ತುಂಬಾ ಒಂದು ಇದ್ ಮಾಡಿ ಅನಧಿಕೃತವಾಗಿ ಎಲ್ಲ ಒಟ್ಟು ಹಾಕಿರ್ತಾರಲ್ಲ, ಅಲ್ಲಿ ಕೂಡ ನೀನು ಇರ್ಬೋದು ಅಂತ ಕಲಿಗೆ ಹೇಳ್ತಾನೆ ಪರೀಕ್ಷಿತ ಮಹಾರಾಜ. ಸೊ ಹೀಗೆ ಅವನು ಕಲಿಪುರುಷನನ್ನು ಕೂಡ ಅವನು ಕೊಲ್ಲಲು ಉದ್ಯುಕ್ತನಾಗಿದ್ದ. ಆ ಕೂಡಲೇ ಮಹಾರಾಜನು ಅವನನ್ನು ಕೊಲೆಪಾತಕಿಯಂತೆ ನಿಗ್ರಹಿಸಿದನು. ಇದರ ಅರ್ಥವೆಂದರೆ ಸಂತ ಸ್ವಭಾವದ ಆಡಳಿತಗಾರರು ಪ್ರಾಣಿಗಳಿಗೂ ಕೂಡ ರಕ್ಷಣೆ ನೀಡುತ್ತಿದ್ದರು ಎಂದು. ಸೊ ಇದನ್ನ ಯಾಕೆಂತೇಳಿ ಸೂರ್ಯಮಂಡಲದ ರಾಜನಿಂದ ಆರಂಭಿಸಿ ಭೂಮಂಡಲದ ರಾಜರವರೆಗಿನ ಎಲ್ಲಾ ರಾಜಋಷಿಗಳು
ವೈದಿಕ ಸಾಹಿತ್ಯದ ಪ್ರಭಾವದಿಂದ ಅಂತಹ ಬಲವುಳ್ಳವರಾಗಿರುತ್ತಾರೆ. ಅವರು ರಾಜ್ಯವನ್ನ ಆಳ್ಬೇಕಾದ್ರೆ ವೇದಗಳ ಇದರ ಪ್ರಕಾರ, ಜ್ಞಾನದ ಪ್ರಕಾರ ಅವರು ರಾಜ್ಯವನ್ನ ಆಳ್ತಾ ಇದ್ರು. ತಮ್ಮ ಸ್ವಂತ ಬುದ್ಧಿಯಿಂದ ಆಳ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ರಾಜನಿಗೂ ಮಂತ್ರಿ ಅನ್ನುವಂಥವ್ರು ಇರ್ತಾ ಇದ್ರು ಅಲ್ವಾ, ಸಲಹೆಗಳನ್ನ ಕೊಡೋದಕ್ಕೆ. ಅಂತ ಶ್ರೀರಾಮಚಂದ್ರ ಕೂಡ ವಸಿಷ್ಠರ ಅಥವಾ ತನ್ನ ಗುರುಗಳ ಅಲ್ಲಿ ಅವನು ಸಲಹೆಯನ್ನ ಪಡಿತಾ ಇದ್ರು. ಶ್ರೀರಾಮಚಂದ್ರ ಕೂಡ ಅವರು ಭಗವಂತ ಅವರಿಗೆ ಯಾರ ಸಲಹೆಯ ಅವಶ್ಯಕತೆ ಇರ್ಲಿಲ್ಲ. ಆದ್ರೂ ಕ್ಷತ್ರಿಯ ಒಂದು ವಂಶದಲ್ಲಿ ಜನಿಸಿದ್ರಿಂದ, ಸೂರ್ಯ ವಂಶದಲ್ಲಿ ಜನಿಸಿದ್ರಿಂದ ಅವರು ಏನಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಅಲ್ಲಿ ವಸಿಷ್ಠ ಮುನಿಗಳು, ತನ್ನ ಆಶ್ರಮದಲ್ಲಿರುವಂತ, ತನ್ನ ರಾಜ್ಯದಲ್ಲಿರುವಂತ ಗುರುಗಳು ಅವರೆಲ್ಲರ ಸಲಹೆಯನ್ನ ಕೇಳಿನೇ ಯಾವ್ದಾದ್ರು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರನ್ನಿಸಿದವರು. ಸೊ ಅವರು ವೇದಗಳನ್ನ ಅಧ್ಯಯನವನ್ನ ಮಾಡಿ ಕ್ಷತ್ರಿಯರಿಗೆ ಸರಿಯಾದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ಹೀಗೆ ಪರೀಕ್ಷಿತ ಮಹಾರಾಜನ ಸಮಯದಲ್ಲೂ ಅಷ್ಟೇ, ಪಾಂಡವರು ಇದ್ದಾಗ್ಲೂ ಅಷ್ಟೇ, ಧೃತರಾಷ್ಟ್ರ ಕೂಡ ಕೃಪಾಚಾರ್ಯ ಮುಂತಾವರ ಸಲಹೆಯನ್ನ ಕೇಳ್ತಾ ಇದ್ರು. ಸೊ ಹೀಗೆ ರಾಜನಾದವನು ತನ್ನ ಮಂತ್ರಿಯ ಸಲಹೆಯನ್ನ ಅಥವಾ ಬ್ರಾಹ್ಮಣರ ಸಲಹೆಯನ್ನ ಕೇಳಿಯೇ ಆಳ್ವಿಕೆಯನ್ನ ನಡೆಸ್ಬೇಕಂತ ಇದೆ. ಇದು ಶಾಸ್ತ್ರ ಇದನ್ನ ಹೇಳುತ್ತೆ. ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಇರುವಂತದ್ದು. ಒಂದು ಇಂಟೆಲೆಕ್ಚುಯಲ್ ಕೆಟಗರಿ, ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಕೆಟಗರಿ, ಅದಾದ್ಮೇಲೆ ಬಿಸ್ನೆಸ್ ಕೆಟಗರಿ, ಕೊನೆಗೆ ಲೇಬರ್ ಕೆಟಗರಿ ಅಂತ ಹೇಳಿ. ಸೊ ಯಾರು ಉತ್ತಮ ಸ್ಥಾನದಲ್ಲಿ ಇರ್ತಾರೋ ಅವರು ವೇದ ಶಾಸ್ತ್ರಗಳ ಅಧ್ಯಯನ ಮಾಡಿ ರಾಜನಾದವನಿಗೆ ಸೂಕ್ತವಾದ ಸಲಹೆಗಳನ್ನ ಶಾಸ್ತ್ರಗಳ ಪ್ರಕಾರ ಹೇಳ್ಬೇಕು. ಅದರ ಪ್ರಕಾರ ಅವನು ಆಳ್ವಿಕೆಯನ್ನ ನಡೆಸ್ಬೇಕು ಅನ್ನುವಂಥದ್ದು ಇದೆ. ಹಿಂದಿನ ಕಾಲದಿಂದನೂ ಇದು ನಡೆದುಕೊಂಡು ಬಂದಿದೆ. ಸೊ ಹೀಗೆ ಇಲ್ಲಿ ಅವರು ವೈದಿಕ ಸಾಹಿತ್ಯದ ಪ್ರಭಾವದಿಂದ ಅಂತಹ ಬಲವುಳ್ಳವರಾಗಿರ್ತಾರೆ. ವೈದಿಕ ಸಾಹಿತ್ಯವು ಊರ್ಧ್ವ ಲೋಕಗಳಲ್ಲಿಯೂ ಉಪದೇಶಿಸಲ್ಪಡುತ್ತದೆ ಹಾಗೆಂದು ಭಗವದ್ಗೀತೆಯಲ್ಲಿ ಉಲ್ಲೇಖವಿದೆ. ಸೊ ಭಗವಂತ ಭಗವದ್ಗೀತೆಯ ಜ್ಞಾನವನ್ನ ವಿವಸ್ವಾನನಿಗೆ ಅಲ್ವಾ ಹೇಳಿದರು, ಸೂರ್ಯದೇವನಿಗೆ. ಮೊದಲಿಗೆ ವಿವಸ್ವಾನನಿಗೆ ನಾನು ಹೇಳಿದೆ ಅಂತ ಹೇಳಿ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ವಿವಸ್ವಾನನು ಅದನ್ನ ಮನುವಿಗೆ ಹೇಳುತ್ತಾನೆ, ಅವನ ಮಗನಾದ ಮನುವಿಗೆ. ಮನು ಅದನ್ನ ತನ್ನ ಮಗನಾಗಿರುವಂತ ಇಕ್ಷ್ವಾಕುವಿಗೆ ಹೇಳುತ್ತಾನೆ. ಇವರೆಲ್ಲ ಸೂರ್ಯವಂಶದಲ್ಲಿ ಬರುವವರು. ಹೀಗೆ ಈ ಜ್ಞಾನ ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬರುತ್ತದೆ. ಅದಾದ್ಮೇಲೆ ಯಾವ ತರ ಇಲ್ಲಿ ಮನು ಹೇಗೆ ಅಂತೇಳಿ, ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳಿರುತ್ತಾರೆ. ಸೊ ಬ್ರಹ್ಮನ ಒಂದು ದಿನ ಎಷ್ಟು ಕಲ್ಪಗಳಿಗೆ ಸಮ ಅನ್ನೋದನ್ನ ನಾವು ನೋಡಿದ್ದೇವೆ. 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನವಾಗುತ್ತದೆ. ಅದರಲ್ಲಿ 14 ಮನುಗಳು ಬರುತ್ತಾರೆ. ಹಾಗೆ ಇಲ್ಲಿ ಉಲ್ಲೇಖಿಸಿದ ಮನು ಯಾವುದು? 7ನೇ ಮನು. ಸೊ ಮನು ಈ ತರ ಚೇಂಜ್ ಆಗ್ತಾ ಇರ್ತಾರೆ, 7ನೇ ಮನು ಅಂತೇಳಿ. ಸೊ ಹಾಗೆ ಈತನು ಪ್ರಜಾಪತಿಗಳಲ್ಲಿ ಪ್ರಜೋತ್ಪಾದಕರು ಒಬ್ಬನು ಹಾಗೂ ಸೂರ್ಯದೇವನ ಮಗ. ಸೊ ಹಲವಾರು ಪ್ರಜಾಪತಿಗಳಿದ್ದಾರೆ. ದಕ್ಷ ಕೂಡ ಪ್ರಜಾಪತಿ, ಮನು ಕೂಡ ಪ್ರಜಾಪತಿ, ಹೀಗೆ. ಸೊ ಪ್ರಜೋತ್ಪಾದಕರು ಇವರೆಲ್ಲ. ಇವನು ಕೂಡ ಒಬ್ಬ ಪ್ರಜಾಪತಿ. ಮನು ಸಂಹಿತೆ ಅಂತ ನಾವು ಓದ್ತೀವಿ, ಅದು ಮನುವಿನಿಂದ ರಚಿಸಲ್ಪಟ್ಟಿರುವಂತದ್ದು. ಮಾನವನ ಕುಲ ಅಂದ್ರೆ ಮನುವಿನಿಂದ ಅದು ಬಂದಿರುವಂತದ್ದು. ಸೂರ್ಯದೇವನ ಮಗ ಇವನು. ಸೊ ಇವನು ವೈವಸ್ವತ ಮನು ಎಂದು ಪ್ರಖ್ಯಾತನಾಗಿದ್ದಾನೆ. ಈಗ ಇರುವಂತ ಮನು ವೈವಸ್ವತ ಮನು. ಇವನಿಗೆ 10 ಮಂದಿ ಪುತ್ರರಿದ್ದು ಮಹಾರಾಜ ಇಕ್ಷ್ವಾಕು ಅವರಲ್ಲಿ ಒಬ್ಬ. ಇಕ್ಷ್ವಾಕು ಮಹಾರಾಜನು ಸಹ ಭಗವದ್ಗೀತೆಯಲ್ಲಿ ಬೋಧಿಸಿದಂತಹ ಭಕ್ತಿಯೋಗವನ್ನು ತನ್ನ ತಂದೆ ಮನುವಿನಿಂದ ಕಲಿತನು. ಮನು ತನ್ನ ತಂದೆ ಸೂರ್ಯದೇವನಿಂದ ಅದನ್ನು ಕಲಿತಿದ್ದನು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು ಸಕಾಲೇನೇ ಮಾತ ಯೋಗ ನಷ್ಟ ಪರಂತಪ ಅಂತ ಭಗವಂತ ಹೇಳ್ತಾರೆ. ಇದು ಮನುವಿಗೆ ನಾನು ಬೋಧಿಸಿದೆ, ಮನು ಇಕ್ಷ್ವಾಕುವಿಗೆ ನಾನು ವಿವಸ್ವಾನನಿಗೆ ಬೋಧಿಸಿದೆ, ವಿವಸ್ವಾನನು ಮನುವಿಗೆ, ಮನು ಇಕ್ಷ್ವಾಕುವಿಗೆ ಇದನ್ನ ಬೋಧಿಸಿದರು. ಹೀಗೆ ಇದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂತು ಅನ್ನೋದನ್ನ ಭಗವಂತ ಹೇಳ್ತಾರೆ. ಆದ್ರೆ ಕಾಲಕ್ರಮದಲ್ಲಿ ವಿವೇಕ ಶೂನ್ಯ ವ್ಯಕ್ತಿಗಳಿಂದ ಈ ಪರಂಪರೆಯು ಮುರಿದು ಬಿತ್ತು. ಆದ್ದರಿಂದ ಅದನ್ನು ಪುನಃ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕೃಷ್ಣನು ಅರ್ಜುನನಿಗೆ ಮತ್ತೆ ಅದನ್ನ ಬೋಧಿಸಬೇಕಾಯಿತು. ಹೀಗೆ ಎಲ್ಲಾ ವೇದ ಸಾಹಿತ್ಯಗಳು ಭೌತಿಕ ಜಗತ್ತಿನ ಸೃಷ್ಟಿಯ ಆರಂಭದಿಂದ ಪ್ರಚಲಿತವಾಗಿವೆ. ಆದ್ದರಿಂದಲೇ ವೇದಗಳು ಅಪೌರುಷೇಯ ಅಂದ್ರೆ ಮಾನವ ನಿರ್ಮಿತವಲ್ಲ ಅಂತ ಇದಕ್ಕೆ ಹೇಳುವಂಥದ್ದು. ಅದಕ್ಕೋಸ್ಕರ ಅಪೌರುಷೇಯವಾಗಿದೆ. ವೇದ ಜ್ಞಾನವನ್ನು ಭಗವಂತನು ನಿರೂಪಿಸಿದನು. ವಿಶ್ವದಲ್ಲಿ ಪ್ರಪ್ರಥಮವಾಗಿ ಸೃಷ್ಟಿಸಲ್ಪಟ್ಟ ಬ್ರಹ್ಮನು ಅದನ್ನು ಶ್ರವಣ ಮಾಡಿದನು. ವೇದ ಜ್ಞಾನವನ್ನ ಮೊದಲಿಗೆ ಬ್ರಹ್ಮ ಅದನ್ನ ಶ್ರವಣ ಮಾಡಿದಂತ. ಸೊ ಇನ್ನು ಇಕ್ಷ್ವಾಕುವಿನ ಬಗ್ಗೆ, ಮಹಾರಾಜ ಇಕ್ಷ್ವಾಕು ಯಾರು ಅಂತ. ಸೊ ವೈವಸ್ವತ ಮನುವಿನ ಪುತ್ರರಲ್ಲಿ ಒಬ್ಬನು ಇಕ್ಷ್ವಾಕು. 10 ಪುತ್ರರಲ್ಲಿ ಒಬ್ಬನು. ಇವನಿಗೆ 100 ಜನ ಗಂಡು ಮಕ್ಕಳಿದ್ದರು. ಸೊ ಇವರೆಲ್ಲ ಪ್ರಜಾಪತಿಗಳು. ಸೊ 100 ಜನ ಗಂಡು ಮಕ್ಕಳಿದ್ರಂತೆ. ಇವನು ಮಾಂಸಾಹಾರವನ್ನ ನಿಷೇಧಿಸಿದನು. ಯಾರು ಕೂಡ ಮಾಂಸಾಹಾರ ಮಾಡುವ ಹಾಗಿಲ್ಲ ಅವನ ಆಳ್ವಿಕೆಯಲ್ಲಿ ಅನ್ನುವಂಥದ್ದು. ಇವನ ಮರಣಾನಂತರ ಇವನ ಮಗ ಶಶಾದನು ರಾಜನಾದನು. ಅದಾದ್ಮೇಲೆ ಮನು. ಈ ಶ್ಲೋಕದಲ್ಲಿ ಇಕ್ಷ್ವಾಕುವಿನ ತಂದೆ ಎಂದು ಹೇಳಲಾದ ಮನು ವಿವಸ್ವಾನ್.
ಸೂರ್ಯದೇವನ ಪುತ್ರ. ಇವನು ವೈವಸ್ವತ ಮನು ಎಂಬ ಹೆಸರಿನ 7ನೆಯ ಮನು. ಅರ್ಜುನನಿಗೆ ಉಪದೇಶ ಮಾಡುವ ಮೊದಲು ಶ್ರೀಕೃಷ್ಣನು ಭಗವದ್ಗೀತೆ ಉಪದೇಶವನ್ನು ವಿವಸ್ವತನಿಗೆ ಮಾಡಿದ್ದನು. ಮಾನವ ಕುಲವು ಮನುವಿನ ಸಂತಾನ. ಈಗ ಇದು ಮನುವಿನಿಂದಾಗಿ ಮಾನವ ಅನ್ನುವಂತ ಇದು ನಮ್ಗೆ ಇಲ್ಲಿ ಬಂದಿದೆ ಆ ಹೆಸರು. ಈ ವೈವಸ್ವತ ಮನುವಿಗೆ ಇಕ್ಷ್ವಾಕು, ನಭಗ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ದಿಷ್ಟ, ಕರುಷ, ಪ್ರಶದ್ರ ಮತ್ತು ವಸುಮಾನ್ ಎಂದು 10 ಮಂದಿ ಗಂಡು ಮಕ್ಕಳಿದ್ರಂತೆ. ಸೊ ಅದರಲ್ಲಿ ವೈವಸ್ವತ ಮನುವಿನ ಆಧಿಪತ್ಯದ ಆರಂಭದಲ್ಲಿ ಭಗವಂತನ ಮತ್ಸ್ಯಾವತಾರವಾಯಿತು. ಸೊ ಭಗವಂತನ ಅಂದ್ರೆ ಬೃಹದಾಕಾರದ ಮೀನು ಮತ್ಸ್ಯಾವತಾರದ ಒಂದು ಇದಾಯಿತು. ವೇದಗಳನ್ನ ಇದು ಮಾಡೋದಕ್ಕೋಸ್ಕರ ಅಂದ್ರೆ ಅದು ಆವಿರ್ಭವಿಸಿತು. ವೈವಸ್ವತನು ತನ್ನ ತಂದೆ ಸೂರ್ಯದೇವ ವಿವಸ್ವಾನನಿಂದ ಭಗವದ್ಗೀತೆಯ ತತ್ವಗಳನ್ನು ಕಲಿತು ಮತ್ತು ಅದನ್ನೇ ತನ್ನ ಮಗನಾದ ಮಹಾರಾಜ ಇಕ್ಷ್ವಾಕುವಿಗೆ ಉಪದೇಶಿಸಿದನು. ಸೊ ಯಾವ ತರ ಇದು ಬಂತು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಅದಾದ್ಮೇಲೆ ತ್ರೇತಾಯುಗದ ಆದಿಯಲ್ಲಿ ಸೂರ್ಯದೇವನು ಮನುವಿಗೆ ಭಕ್ತಿ ಸೇವೆಯನ್ನು ಉಪದೇಶಿಸಿದನು ಮತ್ತು ಮನು ತನ್ನ ಸರದಿಯಲ್ಲಿ ಸಮಗ್ರ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ಅದನ್ನು ಇಕ್ಷ್ವಾಕುವಿಗೆ ಬೋಧಿಸಿದನು. ಸೊ ಇದು ಇಕ್ಷ್ವಾಕು, ಇದು ಸೂರ್ಯ ವಂಶದಿಂದ ಬಂದಿರುವಂತದ್ದು. ರಘುಕುಲ, ಶ್ರೀರಾಮಚಂದ್ರ ಕೂಡ ರಘುಕುಲದಲ್ಲಿ ಅವರು ಹುಟ್ಟಿರುವಂತದ್ದು. ಹೀಗೆ ಇಲ್ಲಿ ಯಾವ ತರ ಇಕ್ಷ್ವಾಕುವಿಗೆ ಇಲ್ಲಿ ಪರೀಕ್ಷಿತನನ್ನ ಹೋಲಿಸಲಾಗಿರೋದ್ರಿಂದ ಇಕ್ಷ್ವಾಕು ಮತ್ತು ರಾಮನಿಗೆ ಪರೀಕ್ಷಿತನನ್ನ ಹೋಲಿಸಲಾಗಿದೆ. ಆದ್ರಿಂದ ಇಕ್ಷ್ವಾಕು ಯಾರು, ರಾಮನ ಬಗ್ಗೆ ಕೂಡ ಇಲ್ಲಿ ವಿವರಣೆ ಇದೆ. ಸೊ ಇಕ್ಷ್ವಾಕು ಮನುವಿನ ಮಗ. ಇಕ್ಷ್ವಾಕುವಿನ ತರ ಪ್ರಜೆಗಳ ಪಾಲನೆಯನ್ನ ಇವನು ಮಾಡಲಿದ್ದಾನೆ ಪರೀಕ್ಷಿತ ಅಂತೇಳಿ ಇಲ್ಲಿ ವಿವರಿಸಲಾಗಿದೆ. ಸೊ ತುಂಬಾ ತುಂಬಾ ಜವಾಬ್ದಾರಿಯುತ ಇದು ದಕ್ಷ ಆಡಳಿತಗಾರನಾಗಿದ್ದ, ಆದರ್ಶ ಒಂದು ಪ್ರಾಯನಾಗಿದ್ದ ಪರೀಕ್ಷಿತ ಮಹಾರಾಜ. ತುಂಬಾ ಜವಾಬ್ದಾರಿಯನ್ನ ಅರಿತು ನಡೆದುಕೊಂಡಿದ್ದ. ಸೊ ನಾವೆಲ್ಲ ಇಷ್ಟು ಚಿಕ್ಕ ಪುಟ್ಟ ಒಂದು ಇದಕ್ಕೆ ಏನೆಲ್ಲ ಮಾಡ್ತೀವಲ್ವಾ, ನಮ್ಗೆ ಅಂದ್ರೆ ನಿರ್ವಹಿಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ. ನಮ್ಮ ಸಣ್ಣ ಒಂದು ಕುಟುಂಬವನ್ನ, ನಮ್ಮ ಮನೆಯನ್ನ ಅಥವಾ ನಮ್ಮ ಫ್ಯಾಮಿಲಿ ಇದು ರಿಲೇಶನ್ಶಿಪ್ಸ್ ಅದು ಇದೆಲ್ಲ. ಆದ್ರೆ ಪರೀಕ್ಷಿತ ಮಹಾರಾಜ ಇಡೀ ಭರತ ವರ್ಷವನ್ನೇ ಆಳ್ತಾ ಇದ್ದ. ಅದು ಎಷ್ಟು ಚೆನ್ನಾಗಿ ಆಳ್ತಾ ಇದ್ದ ಅಂದ್ರೆ ಎಲ್ಲೂ ಯಾವ ಒಂದು ತೊಂದರೆ ಇಲ್ಲ, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಯಾರಿಗೂ. ಅಷ್ಟು ಚೆನ್ನಾಗಿ ಅವನು ಆಳುತ್ತಾ ಇದ್ದ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಎಲ್ಲಾ ಪ್ರಜೆಗಳು ತುಂಬಾ ಸಂತೋಷದಿಂದ ಇದ್ರು, ಸಂತುಷ್ಟಿಯಿಂದ ಇದ್ರು. ಯಾವ ರೀತಿಯಲ್ಲಿ ಪ್ರಾಣಿಗಳು ಕೂಡ ಎಷ್ಟು ಸಂತೋಷದಿಂದ ಇದ್ದು ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನ ಕೊಟ್ಟಿದ್ದ ಪರೀಕ್ಷಿತ ಮಹಾರಾಜ. ಯಾರಿಂದಲೂ ಯಾವುದೇ ರೀತಿಯ ಒಂದು ದೂರ ಆಗ್ಲಿ ಏನೂ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ಶ್ರೀರಾಮಚಂದ್ರ ದೇವೋತ್ತಮ ಪರಮ ಪುರುಷನು, ತನ್ನ ಶುದ್ಧ ಭಕ್ತನು, ಅಯೋಧ್ಯೆಯ ರಾಜನು ಆದ ದಶರಥನ ಪುತ್ರತ್ವವನ್ನು ಅಂಗೀಕರಿಸಿ ಶ್ರೀರಾಮನಾಗಿ ಅವತರಿಸಿದನು. ಸೊ ದಶರಥ ಭಗವಂತನ ಭಕ್ತನಾಗಿರುತ್ತಾರೆ. ದಶರಥ ಶ್ರೀರಾಮನನ್ನ ಪುತ್ರನನ್ನಾಗಿ ಪಡೆಯೋದಿಕ್ಕೆ ಕೂಡ ಅವರು ತುಂಬಾ ಒಂದು ಭಕ್ತಿಯನ್ನ ಅವರು ಮಾಡಿ ಪುತ್ರನನ್ನಾಗಿ ರಾಮನನ್ನ ಪಡೆದಿರ್ತಾರೆ. ಶ್ರೀರಾಮನ ಸ್ವಾಂಶಗಳೊಡನೆ ಅವತರಿಸಿದರೆ ಅಂಶಗಳು ಅವನ ತಮ್ಮಂದಿರಾಗಿ ಅವತರಿಸಿದ್ರು. ಸೊ ಶ್ರೀರಾಮಚಂದ್ರ ಇಲ್ಲಿಗೆ ಬಂದಾಗ ಅವರ ಜೊತೆ ಬಂದಿರುವಂತಹ 3 ಜನ ತಮ್ಮಂದಿರು ಕೂಡ ಭಗವಂತನ ವಿಸ್ತರಣೆ ಆಗಿರುತ್ತಾರೆ. ಲಕ್ಷ್ಮಣ ಬಲರಾಮನ ಒಂದು ಅಂಶ, ಅನಂತ ಶೇಷ, ಭರತ ಮತ್ತೆ ಅಂದ್ರೆ ಇವರು ಕೂಡ ಅವರ ಅಂಶ ಅಂತ ಹೇಳಲಾಗುತ್ತೆ. ಇಲ್ಲಿ ಮುಂದಕ್ಕೆ ಇದೆ ಅದರ ಬಗ್ಗೆ. ಎಸ್, ತ್ರೇತಾಯುಗದ ಚೈತ್ರ ಶುಕ್ಲ ಪಕ್ಷದ ನವಮಿಯಂದು ಭಗವಂತನು ಎಂದಿನಂತೆ ಧರ್ಮ ತತ್ವಗಳ ಸ್ಥಾಪನೆಗಾಗಿ ಮತ್ತು ಶೋಭಕರ ಶಕ್ತಿಗಳ ದಮನಕ್ಕಾಗಿ ಶ್ರೀರಾಮನಾಗಿ ಅವತರಿಸಿದನು. ಅವನು ಚಿಕ್ಕ ಹುಡುಗನಾಗಿರುವಾಗಲೇ ತಪಸ್ವಿಗಳ ದೈನಂದಿನ ಕರ್ತವ್ಯಗಳಿಗೆ ಭಂಗ ಉಂಟು ಮಾಡುತ್ತಿದ್ದ ಸುಬಾಹುವನ್ನು ಕೊಂದು ರಾಕ್ಷಸ ಸ್ತ್ರೀಯ ಪುತ್ರನಾದ ಮಾರೀಚನನ್ನು ಘಾತಿಸಿ ಮಹರ್ಷಿ ವಿಶ್ವಾಮಿತ್ರನಿಗೆ ಸಹಾಯ ಮಾಡಿದನು. ಸೊ ವಿಶ್ವಾಮಿತ್ರ ಶ್ರೀರಾಮಚಂದ್ರನನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬರ್ತಾರೆ. ಈ ಕಥೆ ನಿಮ್ಗೆಲ್ಲ ಗೊತ್ತಿರ್ಬೋದು, ದಶರಥನ ಹತ್ರ. ಸೊ ದಶರಥ ಹೇಳ್ತಾರೆ, ಯಾರನ್ನ ಬೇಕಾದ್ರೂ ಕರ್ಕೊಂಡು ಹೋಗೋ, ಅದು ಶ್ರೀರಾಮನನ್ನು ಮಾತ್ರ ನಾನು ಕಳ್ಸಿದಿಲ್ಲ ಅಂತ. ಅಷ್ಟು ಪ್ರೀತಿ ಶ್ರೀರಾಮಚಂದ್ರ ಅಂದ್ರೆ ದಶರಥನಿಗೆ. ಆದ್ರೆ ವಿಶ್ವಾಮಿತ್ರರ ಒಂದು ಇದರ ಪ್ರಕಾರ ಮತ್ತೆ ಶ್ರೀರಾಮನ ಒಂದು ಇಚ್ಛೆಯ ಪ್ರಕಾರ ಕೂಡ ಮತ್ತೆ ಅವ್ರು ಕರ್ಕೊಂಡು ಹೋಗ್ತಾರೆ. ಹೀಗೆ ಚಿಕ್ಕ ಹುಡುಗನಿದ್ದಾಗ್ಲೆ ಸುಬಾಹು ಮತ್ತೆ ಮಾರೀಚ ಅಂತ ಅವರನ್ನ ಶ್ರೀರಾಮಚಂದ್ರ ಕೊಂದಿದ್ದ ಋಷಿ ಮುನಿಗಳಿಗೆ, ವಿಶ್ವಾಮಿತ್ರರಿಗೆ ಸಹಾಯವನ್ನ ಮಾಡಿದ ಸಾಧು ಸಂತರಿಗೆ ಅಂತೇಳಿ. ಪ್ರಜಾಕೋಟಿಯ ಒಳಿತಿಗಾಗಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಸಹಕರಿಸಬೇಕು. ಸೊ ಬ್ರಾಹ್ಮಣರು ಸಲಹೆಯನ್ನ ನೀಡಬೇಕು, ಕ್ಷತ್ರಿಯರು ಅದರ ಪ್ರಕಾರ ನಡ್ಕೊಳ್ಬೇಕು. ಬ್ರಾಹ್ಮಣರು ವೇದಗಳ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ಅವರಿಗೆ ಸಲಹೆಯನ್ನ ನೀಡಬೇಕು. ಬ್ರಾಹ್ಮಣ ಋಷಿಗಳು ತಮ್ಮ ಪರಿಪೂರ್ಣ ಜ್ಞಾನದಿಂದ ಜನರಿಗೆ ಬೋಧಿಸುವ ಯತ್ನ ಮಾಡಿದರೆ ಕ್ಷತ್ರಿಯರು ಜನರ ರಕ್ಷಣೆ ಮಾಡುವವರು. ಶ್ರೀರಾಮಚಂದ್ರನು ಮಾನವನ ಅತ್ಯುನ್ನತ ಸಂಸ್ಕೃತಿಯನ್ನು ಉಳಿಸುವ ಮತ್ತು ಪೋಷಿಸುವ ಎಂದರೆ ಬ್ರಹ್ಮಣ್ಯ ಧರ್ಮವನ್ನು ಕಾಪಾಡುವ ಆದರ್ಶ ರಾಜ. ಸೊ ಭಗವಂತ ಇಲ್ಲಿ ಬಂದಾಗ ಅವರು ಆದರ್ಶ ರಾಜರಾದರು.
ಅವರು ಮರ್ಯಾದಾ ಪುರುಷೋತ್ತಮ, ಎಲ್ಲರಿಗೂ ತೋರಿಸಿದ್ರು ಯಾವ ತರ ಬದುಕಬೇಕು ಅನ್ನೋದನ್ನ ಅಲ್ವಾ. ತಂದೆ ತಾಯಿಯರಿಗೆ ಯಾವ ತರ ಗೌರವವನ್ನ ಕೊಡ್ಬೇಕು ಅನ್ನೋದನ್ನ ಅವರು ತೋರಿಸಿದ್ರು. ಪತ್ನಿಗೆ ಯಾವ ತರ ರಕ್ಷಣೆಯನ್ನ ಕೊಡ್ಬೇಕು ಅನ್ನೋದನ್ನ ಕೂಡ ಅವರು ತೋರಿಸಿದ್ರು. ತಾನು ರಾಜನಾಗಿ ಯಾವ ತರ ಇರ್ಬೇಕು ಅಂತ ಹೇಳಿ 3 ರೀತಿಯಲ್ಲಿ ಅವರು ನಮ್ಗೆ ತೋರಿಸಿದ್ರು ಯಾವ ತರ ಇರ್ಬೇಕು ಅಂತ ಹೇಳಿ. ಪ್ರಜೆಗಳ ರಕ್ಷಣೆಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಅವರು ತೋರಿಸಿದ್ರು. ಭಗವಂತನು ವಿಶೇಷವಾಗಿ ಗೋ ಬ್ರಾಹ್ಮಣ ರಕ್ಷಕ, ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ನಾವು ಹೇಳ್ತೀವಿ. ನಮೋ ಬ್ರಾಹ್ಮಣ್ಯ ದೇವಾಯ ಅಂದ್ರೆ ಗೋ ಬ್ರಾಹ್ಮಣ ಹಿತಾಯ ಚ, ಮೊದಲು ಗೋವು ಆಮೇಲೆ ಬ್ರಾಹ್ಮಣ. ಸೊ ಗೋವು ಅಂದ್ರೆ ಭಗವಂತನಿಗೆ ತುಂಬಾ ತುಂಬಾ ಪ್ರಿಯ. ಸೊ ಅಂತ ಪ್ರಿಯವಾದ ಗೋವನ್ನ ಈಗ ಯಾವ ತರ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಎಲ್ಲಿಯವರೆಗೆ ಗೋವಿನ ರಕ್ಷಣೆ ಆಗುದಿಲ್ವೋ ಅಲ್ಲಿಯವರೆಗೆ ನಮ್ಮ ಉದ್ಧಾರ ಆಗುದಿಲ್ಲ. ಆಕ್ಚುಲಿ ಗೋವಿನ ರಕ್ಷಣೆಯನ್ನ ನಾವು ಮಾಡ್ಲೇಬೇಕು. ಗೋವು ಪ್ರತಿಯೊಂದು ರೀತಿಯಲ್ಲೂ ಮನುಷ್ಯನಿಗೆ ಅದು ಸಹಾಯವನ್ನ ಮಾಡುತ್ತೆ. ಪ್ರತಿಯೊಂದು ಆದ್ರೆ ಯಾವುದು ಅದರ ಮಲವನ್ನು ಕೂಡ ನಾವು ಬಿಸಾಕುವ ಹಾಗಿಲ್ಲ, ಅಷ್ಟು ಔಷಧಿಯ ಗುಣಗಳಿವೆ. ಗೋವಿನ ಹತ್ತಿರ ನಾವು ಇದ್ರೆ ಸಾಕು, ನಮ್ಮಲ್ಲಿ ಸಾತ್ವಿಕ ಗುಣ ಬರುತ್ತೆ, ನಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತದೆ. ಗೋವು ಇರುವಂತಹ ಮನೆಗಳಲ್ಲಿ ಎಲ್ಲ ಒಂದು ಶುಭ ಇರುತ್ತದೆ, ಅಲ್ಲಿ ಯಾವ ಕೆಟ್ಟ ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗೋವಿನ ರಕ್ಷಣೆ ಮಾಡುವಲ್ಲಿ ಎಲ್ಲಾ ರೀತಿ ಆ ಗೋವು ಇರುವಂತಹ ಪ್ರದೇಶದಲ್ಲಿ ಒಂದು ಔರ ಸೃಷ್ಟಿಯಾಗಿರುತ್ತೆ. ಅಲ್ಲಿ ನಾವು ಇರುವುದರಿಂದ ಕೂಡ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಗೋವಿನ ರಕ್ಷಣೆಯನ್ನ ನಾವು ಮಾಡ್ಬೇಕು. ಸೊ ಭಗವಂತ ಗೋ ಬ್ರಾಹ್ಮಣ ರಕ್ಷಕ. ಬ್ರಾಹ್ಮಣ ಅಂದ್ರೆ ಭಕ್ತರು. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಭಗವಂತನನ್ನ ತಿಳಿದವನು ಬ್ರಾಹ್ಮಣ. ಆದುದರಿಂದ ಅವನು ಜಗತ್ತಿನ ಸಮೃದ್ಧಿಯನ್ನು ಹೆಚ್ಚಿಸುವನು. ವಿಶ್ವಾಮಿತ್ರನ ಕಾರ್ಯಭಾರದ ಮೂಲಕ ಅಸುರರನ್ನು ಗೆಲ್ಲಲು ಅವನು ದೇವತೆಗಳಿಗೆ ಪರಿಣಾಮಕಾರಿ ಅಸ್ತ್ರಗಳನ್ನು ಬಳುವಳಿಯಾಗಿ ಕೊಟ್ಟನು. ಎಸ್, ಜನಕರಾಜನ ಧರ್ಮಯಜ್ಞಕ್ಕೆ ಬಂದು ಅಜೇಯ ಶಿವಧನಸ್ಸನ್ನು ಮುರಿದು ಜನಕರಾಜನ ಪುತ್ರಿ ಸೀತಾದೇವಿಯನ್ನು ಮದುವೆಯಾದನು. ಶ್ರೀರಾಮಚಂದ್ರನ ಬಗ್ಗೆ ಹೇಳಲಾಗಿದೆ. ವಿವಾಹವಾದ ಬಳಿಕ ತನ್ನ ತಂದೆಯಾದ ಮಹಾರಾಜ ದಶರಥನ ಆಜ್ಞೆಯ ಮೇರೆಗೆ ರಾಮನು 14 ವರ್ಷಗಳ ವನವಾಸವನ್ನು ಅಂಗೀಕರಿಸಿದನು. ಸೊ ಇಲ್ಲಿ ಹೀಗೆ ತಂದೆಗೆ ಗೌರವವನ್ನ ಕೊಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ತಂದೆ ತಾಯಿಯರನ್ನ ಯಾವ ತರ ಪ್ರೀತಿಯಿಂದ ನೋಡ್ಬೋದು ಅಂತ ಹೇಳಿ. ಸೊ ಕೈಕೇಯಿಯಿಂದಾಗಿ ಅವನು ಅಂದ್ರೆ ವನವಾಸವನ್ನ ಅನುಭವಿಸೋ ತರ ಆಯ್ತು. ಆದ್ರೆ ಕೂಡ ಕೈಕೇಯಿಗೆ ಯಾವುದೇ ಇದ್ರಲ್ಲಿ ಕೂಡ ಅವನ ಅಂದ್ರೆ ಮಾತೃ ವಾತ್ಸಲ್ಯ ಯಾವ ತರ ಅಂದ್ರೆ ಕೌಸಲ್ಯ ಮತ್ತೆ ಕೈಕೇಯನ್ನ ಒಂದೇ ತರ ನೋಡ್ಕೊಳ್ತಾ ಇದ್ದ. ಕೈಕೇಯನ್ನ ಭರತ ಮಹಾರಾಜ ತಿರಸ್ಕರಿಸಿದಾಗ ಅವನು ಭರತನಿಗೆ ಬುದ್ಧಿ ಹೇಳಿ ಭರತನನ್ನ ಇದ್ ಮಾಡಿದ್ದ. ಯಾವುದೇ ಕಾರಣಕ್ಕೂ ಶ್ರೀರಾಮಚಂದ್ರರಿಗೆ ಕೈಕೇಯ ಮೇಲೆ ಯಾವುದೇ ಒಂದು ಕೋಪ ದ್ವೇಷ ಅನ್ನುವಂಥದ್ದು ಇರ್ಲಿಲ್ಲ. ಇನ್ನು ಪ್ರೀತಿ ಅದೇ ತರ ಇತ್ತು, ಹಿಂದಿನ ತರವೇ ಇತ್ತು. ಯಾಕಂದ್ರೆ ಭಗವಂತನಿಗೆ ಗೊತ್ತು ಇದೆಲ್ಲದಕ್ಕೂ ಒಂದು ಉದ್ದೇಶ ಇದೆ. ನಾನು ಅಯೋಧ್ಯೆಯಲ್ಲೇ ಇಲ್ಲಿ ಕುಳಿತ್ರೆ ಇಲ್ಲಿ ಅಂದ್ರೆ ಬರೀ ಒಂದೇ ಕಡೆ ಇದಾದಾಗ ಆಗುತ್ತೆ. ಆದ್ರೆ ನಾನು ವನವಾಸದಲ್ಲಿ ಇದ್ದಾಗ ಹಲವಾರು ಜನರನ್ನ ರಕ್ಷಿಸುವಂತ ಒಂದು ಕಾರ್ಯವಿದೆ. ಅಹಲ್ಯೆಯನ್ನ ಶಾಪದಿಂದ ಮುಕ್ತ ಮಾಡುವಂಥದ್ದು ಮತ್ತೆ ಹೀಗೆ ಹಲವಾರು ಇದೆ. ಸೊ ಇದೆಲ್ಲವನ್ನ ನಾನು ಮಾಡಬೇಕು ಅನ್ನುವಂತ ಇದರಿಂದ ಭಗವಂತ ಇದೆಲ್ಲದಕ್ಕೂ ಉದ್ದೇಶ ಇದೆ. ಇದು ಭಗವಂತನ ಇಚ್ಛೆ, ಅವರೆಲ್ಲ ಒಂದು ನಿಮಿತ್ತ ಮಾತ್ರ ಅಷ್ಟೆ ಅನ್ನುವಂಥದ್ದು ರಾಮನಿಗೆ ಗೊತ್ತಿರುತ್ತದೆ. ಆದ್ರಿಂದ ಅವನು ಯಾರನ್ನು ಕೂಡ ದೂಷಿಸುವುದಿಲ್ಲ. ಎಲ್ಲರನ್ನ ಕೂಡ ತನಗೆ ಯಾರು ಏನೇ ಹೇಳಿದ್ರು ಕೂಡ ಎಲ್ಲರನ್ನ ಸಮಾನವಾಗಿ ನೋಡ್ತಾ ಇದ್ರು ಶ್ರೀರಾಮಚಂದ್ರ. ಭಗವಂತ ಅಂತ ಅದಕ್ಕೆ ಹೇಳುವಂಥದ್ದು, ಎಲ್ಲರನ್ನ ಸಮಾನವಾಗಿ ನೋಡ್ತಾ ಇದ್ರು ಅಂತ. ದೇವತೆಗಳ ರಾಜ್ಯಭಾರಕ್ಕೆ ಸಹಾಯ ಮಾಡಲು 14,000 ರಾಕ್ಷಸರನ್ನ ಕೊಂದ್ರು ರಾಮ ಇಲ್ಲಿ ಬಂದಾಗ. ಅಸುರರ ಒಳಸಂಚಿನಿಂದ ಅವನ ಹೆಂಡತಿ ಸೀತಾದೇವಿಯು ರಾವಣನಿಂದ ಅಪಹೃತಳಾದಳು. ಅನಂತರ ರಾಮನು ಸುಗ್ರೀವನೊಡನೆ ಸಖ್ಯ ಮಾಡಿಕೊಂಡನು. ಸುಗ್ರೀವನ ಸೋದರನಾದ ವಾಲಿಯನ್ನು ಕೊಲ್ಲಲು ಸುಗ್ರೀವನಿಗೆ ನೆರವು ನೀಡಿದನು. ಭಗವಂತ ಶ್ರೀರಾಮನ ಸಹಾಯದಿಂದ ಸುಗ್ರೀವನು ವಾನರರ ರಾಜನಾದನು. ಸೊ ಹೀಗೆ ಭಗವಂತ ಹಲವಾರು ರೀತಿಯ ಲೀಲೆಗಳನ್ನ ಮಾಡಿದ್ರು ವನವಾಸದಲ್ಲಿ ಇದ್ದಾಗ ಕೂಡ. ಹಿಂದೂ ಸಾಗರದ ಮೇಲೆ ತೇಲುವ ಶಿಲಾ ಸೇತುವೆಯನ್ನು ನಿರ್ಮಿಸಿ ಸೀತೆಯನ್ನು ಅಪಹರಿಸಿದ ರಾವಣ ಲಂಕಾ ರಾಜ್ಯವನ್ನು ತಲುಪಿದನು. ಕಡೆಗೆ ಶ್ರೀರಾಮನು ರಾವಣನನ್ನು ಕೊಂದು ರಾವಣನ ತಮ್ಮ ವಿಭೀಷಣನನ್ನು ಲಂಕೆಯ ಸಿಂಹಾಸನದ ಮೇಲೆ ಕೂರಿಸಿದನು. ವಿಭೀಷಣ ಅವನು ತುಂಬಾ ಒಂದು ಉತ್ತಮ ಭಕ್ತನಾಗಿದ್ದ, ರಾಮ ಭಕ್ತನಾಗಿದ್ದ. ರಾವಣ ಅವನ ಮಾತನ್ನ ಕೇಳದೇ ಇದ್ದಾಗ ವಿಭೀಷಣ ಲಂಕೆಯನ್ನ ತ್ಯಜಿಸಿ ಬರುತ್ತಾನೆ. ರಾಮನಲ್ಲಿಗೆ ವಿಭೀಷಣ ಬಂದ ತಕ್ಷಣನೇ ರಾಮ ಓ ಲಂಕಾಧೀಶ ಅಂತ ಕರೀತಾರೆ ವಿಭೀಷಣನನ್ನ. ಸೊ ಆಗ ಅಲ್ಲಿರುವಂತ ವಾನರ ಸೇನೆಗೆ ಆಶ್ಚರ್ಯವಾಗುತ್ತೆ. ಲಂಕಾಧೀಶ ಅಂತ ಯಾಕೆ ಕರೀತಾರೆ ಇವರು ವಿಭೀಷಣನನ್ನ? ಲಂಕಾಧೀಶ ರಾವಣ, ವಿಭೀಷಣ ಹೇಗೆ ಲಂಕಾಧೀಶ? ಸೊ ರಾಮನಿಗೆ ಗೊತ್ತಿತ್ತು ಇವನು ಲಂಕಾಧೀಶನಾಗಲಿದ್ದಾನೆ ಅನ್ನುವಂಥದ್ದು. ರಾಮನ ಶರಣಿಗೆ ಬಂದಿರುವವ್ರನ್ನ ಅವ್ರು ಲಂಕಾಧೀಶ ಮಾಡಿದ್ರು ವಿಭೀಷಣನನ್ನ.
ಸೊ ಹೀಗೆ ಸಿಂಹಾಸನದ ಮೇಲೆ ಅವರು ಕೂರಿಸ್ತಾರೆ ವಿಭೀಷಣನನ್ನ. ಇದೆಲ್ಲ ಕಥೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತದ್ದು ರಾಮಾಯಣ ಕಥೆ. ರಾವಣನ ಸೋದರರಲ್ಲಿ ಒಬ್ಬನಾದ ವಿಭೀಷಣನು ರಾಕ್ಷಸನಾದರೂ ಶ್ರೀರಾಮನು ತನ್ನ ಅನುಗ್ರಹದಿಂದ ಅವನನ್ನು ಅಮರಗೊಳಿಸಿದನು. 14 ವರ್ಷಗಳ ಬಳಿಕ ಲಂಕಾ ರಾಜ್ಯದ ವಿದ್ಯಮಾನಗಳನ್ನು ವ್ಯವಸ್ಥಿತಗೊಳಿಸಿ ತನ್ನ ರಾಜಧಾನಿ ಅಯೋಧ್ಯೆಗೆ ಪುಷ್ಪಕ ವಿಮಾನದಲ್ಲಿ ಹಿಂದಿರುಗಿದನು. ಮಥುರೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದ ತನ್ನ ತಮ್ಮ ಶತ್ರುಘ್ನನಿಗೆ ಲವಣಾಸುರನ ಮೇಲೆ ಆಕ್ರಮಣ ಮಾಡುವಂತೆ ಆದೇಶಿಸಿದನು. ಅದೇ ರೀತಿ ಶತ್ರುಘ್ನನು ಆ ರಾಕ್ಷಸನನ್ನು ಕೊಂದನು. ಸೊ ಈ ತರ ಹೇಗೆ ತನ್ನ ತಮ್ಮಂದಿರನ ಕೈಯಿಂದ ಕೂಡ ಲಕ್ಷ್ಮಣ ಕೂಡ ಹಲವಾರು ರಾಕ್ಷಸನ ಕೊಂದಿರ್ತಾನೆ, ಶತ್ರುಘ್ನ ಕೂಡ ಇಲ್ಲಿ ಕೊಂದಿರುತ್ತಾನೆ ಭಗವಂತನ ಆದೇಶದ ಪ್ರಕಾರ. ಅದೇ ರೀತಿ ಶ್ರೀರಾಮನು 10 ಅಶ್ವಮೇಧ ಯಾಗಗಳನ್ನು ಆಚರಿಸಿದನು. ಅನಂತರ ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಾ ಕಣ್ಮರೆಯಾದನು. ಭಗವಂತ ಲೀಲೆ ಮುಗಿಸಿ ಅವರು ಹೋಗ್ತಾರೆ, ಸರಯೂ ನದಿಯಲ್ಲಿ ಅವರು ಪ್ರವೇಶಿಸ್ತಾರೆ, ಅಲ್ಲಿಂದ ಕಣ್ಮರೆ ಆಗ್ತಾರೆ. ರಾಮಾಯಣ ಮಹಾಕಾವ್ಯವು ಈ ಲೋಕದಲ್ಲಿಯ ಶ್ರೀರಾಮನ ಲೀಲೆಗಳ ಇತಿಹಾಸ. ಅಧಿಕೃತ ರಾಮಾಯಣವು ಮಹಾಕವಿ ವಾಲ್ಮೀಕಿಯಿಂದ ರಚಿತವಾಯಿತು. ಸೊ ಇಲ್ಲಿ ಪರೀಕ್ಷಿತ ಮಹಾರಾಜ ರಾಮನ ತರ ರಾಜ್ಯವನ್ನ ಆಳಿದ್ರು ಅಂತ ಹೇಳೋದಕ್ಕೋಸ್ಕರ ರಾಮನ ಬಗ್ಗೆ ವಿವರಣೆ ಇದೆ. ಇಕ್ಷ್ವಾಕುವಿನ ತರ ಪ್ರಜೆಗಳ ಪಾಲನೆಯನ್ನ ಮಾಡಿದ್ರು ಅಂತ ಹೇಳೋದಕ್ಕೆ ಇಷ್ಟೊಂದು ವಿವರಣೆಯನ್ನ ಇಲ್ಲಿ ಕೊಡಲಾಗಿದೆ. ಸೊ ಪರೀಕ್ಷಿತ ಮಹಾರಾಜ ಒಬ್ಬ ಉತ್ತಮ ರಾಜನಾಗುವುದಲ್ಲಿ, ಸಾಮ್ರಾಟನಾಗುವುದರಲ್ಲಿ ಯಾವ ಒಂದು ಸಂದೇಹವೇ ಇಲ್ಲ ಅಂತ ಬ್ರಾಹ್ಮಣರು ಭವಿಷ್ಯವನ್ನ ನುಡಿತಾರೆ. ಯುಧಿಷ್ಠಿರನಿಗೆ ತುಂಬಾ ತುಂಬಾ ಸಂತೋಷವಾಗುತ್ತೆ ಇದನ್ನ ಕೇಳಿ. ನೆಕ್ಸ್ಟ್ ಶ್ಲೋಕನ ನೋಡೋಣ. ಏಷದಾತ ಶರಣ್ಯಶ್ಚ ಯಥಾ ಹಿ ಯಶೋ ವಿತಾನಿತಾ ಸ್ವಾನಾಂ ದೌಶ್ಯಂತೀರಿವ ಯಜ್ವನಾಂ ಏಷದಾತ ಶರಣ್ಯಶ್ಚ ಯಥಾ ಹಿ ಔಷೀ ನರಃ ಶಿಬಿಃ ಯಶೋ ವಿತಾನಿತಾ ಸ್ವಾನಾಂ ಯಜ್ವನಾಂ ರಮಾಮಣಿ ಅವರೇ. ರಮಾಮಣಿ ಅವರೇ ಓದಿ. ಹರೇ ಕೃಷ್ಣ. ಏಷದಾತ ಶರಣ್ಯಶ್ಚ ಯಥಾ ಹೌಷೀ ನರಃ ಶಿಬಿಃ ಯಶೋ ವಿತನಿತಾ ಸ್ವಾನಾಂ ದೌಶ್ಯಂತೀರಿವ ಯಜ್ವನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ಆರ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಏಷದಾತ ಶರಣ್ಯಶ್ಚ ಯಥಾ ಹಿ ಔಷೀ ನರಃ ಶಿಬಿಃ ಯಶೋ ವಿತನಿತಾ ಸ್ವಾನಾಂ ದೌಶಂತೀರಿವ ಯಜ್ವನಾಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಲಕ್ಷ್ಮೀ ಜವಳ್ಳಿ, ಸಾರಿ ಏನದು ಜವಜಿ, ಓದ್ತೀರಾ? ಬೇಗ ಅನ್ಮಿಟ್ ಮಾಡ್ಕೊಂಡು ಓದ್ಬೇಕು. ಹರೇ ಕೃಷ್ಣ. ನಾನು ಓದ್ತೀನಿ ಮತ್ತೆ. ಓದ್ತೀನಿ ಮಾತಾಜಿ ನಾನು. ಓದಿ. ಏಷದಾತ ಶರಣ್ಯಶ್ಚ ಯಥಾ ಶೌಶೀರನಾಶಿಭಿಃ ಯಶೋ ವಿತಾನಿತಾ ಸ್ವಾನಾಂ ದೌಶ್ಯಂತೀರಿವ ಯಶ್ವನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಜಯಕುಮಾರ್ ಸಿ. ಓದ್ತೀನಿ ಮಾತಾಜಿ. ಏಷದಾತ ಶರಣ್ಯಶ್ಚ ಯಥಾ ಹೌಷೀ ನರಃ ಶಿಬಿಃ ಯಶೋ ವಿತನಿತಾ ಸ್ವಾನಾಂ ದೌಶಂತೀರಿವ ಯಜ್ವನಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ವಿದ್ಯಾ ಹೇಮಂತ್ ಅವರೇ. ಏಷದಾತ ಶರಣ್ಯಶ್ಚ ಯಥಾ ಹೌಷೀ ನರಃ ಶಿಬಿಃ ಯಶೋ ವಿತನಿತಾ ಸ್ವಾನಾಂ ದೌಶ್ಯಂತೀರಿವ ಯಜ್ವನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಕಸ್ತೂರಿ. ಓದಿ. ಹರೇ ಕೃಷ್ಣ ಮಾತಾಜಿ. ಏಷದಾತ ಶರಣ್ಯಶ್ಚ ಯಥಾ ಹಿ ಔಷೀ ನರಃ ಶಿಬಿಃ ಯಶೋ ವಿತನಿತಾ ಸ್ವಾನಾಂ ದೌಶ್ಯಂತೀರಿವ ಯಜ್ವನಾಂ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಿತಾ ಅವರೇ ಶಬ್ದಗಳ ಅರ್ಥ ಅನುವಾದ ಓದ್ತೀರಾ? ಹಾ ಮಾತಾಜಿ ಓದ್ತೇನ್ರಿ. ಏಷಃ ಈ ಮಗುವು, ದಾತ ದಾನಿಯು, ಶರಣ್ಯಃ ಶರಣಾಗತ ರಕ್ಷಕನು, ಚ ಮತ್ತು, ಯಥಾ ಹಾಗೆಯೇ, ಹಿ ನಿಶ್ಚಯವಾಗಿ, ಔಷೀನರಃ ಉಷೀನರವೆಂಬ ದೇಶದ ಶಿಬಿಹಿ ಶಿಬಿಯು, ಯಶಃ ಖ್ಯಾತಿಯನ್ನು, ವಿತನಿತ ಪ್ರಸಾರ ಮಾಡುವವನು, ಸ್ವಾನಾಂ ತನ್ನ ಬಂಧು ಬಾಂಧವರ, ದೌಶ್ಯಂತಿಹಿ ಇವ ದುಷ್ಯಂತನ ಮಗ ಭರತನಂತೆ, ಯಜ್ವನಾಂ ಅನೇಕ ಯಾಗಗಳನ್ನು ಮಾಡಿದ. ಅನುವಾದ ಓದ್ಲಾ ಮಾತಾಜಿ? ಎಸ್ ಎಸ್. ಅನುವಾದ: ಈ ಶಿಶುವು ಉಶೀನರ ದೇಶದ ಪ್ರಸಿದ್ಧ ರಾಜನಾದ ಶಿಬಿಯಂತೆ ಉದಾರದಾನಿಯಾಗುವನು ಮತ್ತು ಶರಣಾಗತ ರಕ್ಷಕನಾಗುವನು. ಅಲ್ಲದೆ ಮಹಾರಾಜ ದುಷ್ಯಂತನ ಮಗ ಭರತನಂತೆ ತನ್ನ ವಂಶದ ಹೆಸರು ಮತ್ತು ಕೀರ್ತಿಯನ್ನು ವಿಸ್ತರಿಸುವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ತಮ್ಮಯ್ಯ ಅವರೇ ಓದ್ತೀರಾ? ಬೇರೆ ಹರೇ ಕೃಷ್ಣ ಅವರು. ಮಾತಾಜಿ ನಾನ್ ಗೀತಾ ಓದ್ತೀನಿ. ಮಾತಾಜಿ ಮಂಜುಳಾ ತಮ್ಮಯ್ಯ. ಹರೇ ಕೃಷ್ಣ ಮೇಡಮ್ ನಾನು ಓದ್ತಾ ಇದ್ದೀನಿ ಭಾವಾರ್ಥ. ಆಯ್ತು, ಓದಿ ಗೀತಾ ಅವರೇ. ಮಂಜುಳಾ ತಮ್ಮಯ್ಯ ಅವರೇ. ರಾಜನು ತನ್ನ ದಾನ ಕರ್ಮಗಳಿಂದ, ಯಜ್ಞಾಚರಣೆಗಳಿಂದ ಮತ್ತು ಶರಣಾಗತರಿಗೆ ರಕ್ಷಣೆಯನ್ನು ಕೊಡುವುದು ಇತ್ಯಾದಿಗಳಿಂದ ಕೀರ್ತಿವಂತನಾಗುತ್ತಾನೆ. ಕ್ಷತ್ರಿಯ ರಾಜನು ಶರಣಾಗತರಿಗೆ ರಕ್ಷಣೆ ನೀಡುವುದರಲ್ಲಿ ಹೆಮ್ಮೆ ಪಡುತ್ತಾನೆ. ರಾಜನ ಈ ಮನೋಭಾವವನ್ನು ಈಶ್ವರ ಭಾವವೆಂದು ಕರೆಯುತ್ತಾರೆ. ಈಶ್ವರ ಭಾವವೆಂದರೆ ಯೋಗ್ಯ ಕಾರಣಕ್ಕೆ ರಕ್ಷಣೆ ನೀಡುವ ನಿಜ ಶಕ್ತಿ. ಭಗವದ್ಗೀತೆಯಲ್ಲಿ ಭಗವಂತನು ತನಗೆ ಶರಣಾಗುವಂತೆ ಜೀವಿಗಳಿಗೆ ಉಪದೇಶಿಸುತ್ತಾ ಎಲ್ಲಾ ರಕ್ಷಣೆಯ ಆಶ್ವಾಸನೆ ನೀಡುತ್ತಾನೆ. ಭಗವಂತನು ಸರ್ವಶಕ್ತ ಹಾಗೂ ಸತ್ಯ ಪ್ರತಿಜ್ಞ. ಆದ್ದರಿಂದಲೇ ಅವನು ತನ್ನ ನಾನಾ ವಿಧ ಭಕ್ತರಿಗೆ ರಕ್ಷಣೆಯನ್ನೊದಗಿಸಲು ಎಂದೂ ತಪ್ಪುವುದಿಲ್ಲ. ನೆಕ್ಸ್ಟ್ ಮೇಡಮ್. ರಾಜನು ಭಗವಂತನ ಪ್ರತಿನಿಧಿಯ ಹಾಗೆ. ತನಗೆ ಎಷ್ಟೇ ಕೆಡುಕುಂಟಾದರೂ ಶರಣಾಗತರಿಗೆ ರಕ್ಷಣೆ ನೀಡುವ ಮನೋಭಾವವನ್ನು ಆತನು ತಳೆದಿರಬೇಕು. ಉಶೀನರ ದೇಶದ ಶಿಬಿ ಮಹಾರಾಜನು ಯಯಾತಿ ಮಹಾರಾಜನ ಆತ್ಮೀಯ ಸ್ನೇಹಿತನಾಗಿದ್ದನು. ಯಯಾತಿಯು ಮಹಾರಾಜ ಶಿಬಿಯೊಂದಿಗೆ ಸ್ವರ್ಗಕ್ಕೇರಲು ಶಕ್ತನಾದನು. ಮಹಾರಾಜ ಶಿಬಿಗೆ ಮರಣಾನಂತರ ತಾನು ಸೇರುವ ಸ್ವರ್ಗಲೋಕದ ಬಗ್ಗೆ ಗೊತ್ತಿತ್ತು. ಈ ಸ್ವರ್ಗಲೋಕದ ವರ್ಣನೆಯ ಮಹಾಭಾರತದಲ್ಲಿ ಆದಿಪರ್ವ 96.9 ಕೊಡಲಾಗಿದೆ. ಮಹಾರಾಜ ಶಿಬಿಯು ಅದೆಷ್ಟು ಉದಾಸೀನನಾಗಿದ್ದನೆಂದರೆ ತನಗೆ ಸ್ವರ್ಗದಲ್ಲಿ ದೊರೆತ ಸ್ಥಾನವನ್ನು ಯಯಾತಿಗೆ ಕೊಡಲು ಬಯಸಿದ್ದನು. ಆದರೆ ಯಯಾತಿಯು ಅದಕ್ಕೆ ಒಪ್ಪಲಿಲ್ಲ. ಯಯಾತಿಯು ಮಹರ್ಷಿಗಳಾದ ಅಷ್ಟಕ ಮುಂತಾದವರನ್ನೇ ಸ್ವರ್ಗಲೋಕಕ್ಕೆ ಹೋದನು. ಸ್ವರ್ಗಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ಋಷಿಗಳು ಪ್ರಶ್ನಿಸಿದಾಗ ಯಯಾತಿಯು ಶಿಬಿಯ ಪುಣ್ಯ ಕರ್ಮಗಳ ಸಂಗತಿಯನ್ನು ತಿಳಿಸಿದನು. ಅವನು ತನ್ನ ಉಪಾಸ್ಯ ದೇವತೆಯಾದ ಯಮರಾಜನ ಸಭೆಯಲ್ಲಿ ಸದಸ್ಯನಾಗಿದ್ದಾನೆ. ಭಗವದ್ಗೀತೆಯಲ್ಲಿ ದೃಢಪಟ್ಟಂತೆ ದೇವತಾರಾಧಕನು ದೇವಲೋಕಗಳಿಗೆ ಹೋಗುತ್ತಾನೆ. ಯಾಂತ್ರಿ ದೇವ ವ್ರತಾ ದೇವಾನ್. ಹೀಗಾಗಿ ಶಿಬಿ ಮಹಾರಾಜನು ಆ ಲೋಕದಲ್ಲಿ ಮಹಾವೈಷ್ಣವಾಧಿಕಾರಿಯಾದ ಯಮನ ಸಂಗಾತಿಯಾದನು. ಅವನು ಭೂಮಿಯ ಮೇಲಿದ್ದಾಗ ಶರಣಾಗತ ರಕ್ಷಕನೆಂದು ಮತ್ತು ಉದಾರ ದಾನಿ ಎಂದು ಬಹಳ ಖ್ಯಾತಿ ಗಳಿಸಿದ್ದನು. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಇದು ಡಿಸ್ಟರ್ಬೆನ್ಸ್ ಇದೆ, ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಇದೆ. ಎಸ್, ಇಲ್ಲ ಮೇಡಮ್. ಓಕೆ ಓಕೆ, ಮಂಜುಳಾ ತಮ್ಮಯ್ಯ ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್. ಓಕೆ, ಮಂಜುಳಾ ತಮ್ಮಯ್ಯವರೇ ಕಂಟಿನ್ಯೂ ಮಾಡಿ. ದಾನಿ ಎಂದು ಖ್ಯಾತಿ ಗಳಿಸಿದ್ದನು. ಇಲ್ಲಿಂದ ಹರೇ ಕೃಷ್ಣ. ಮಂಜುಳಾ ತಮ್ಮಯ್ಯ ಅವರೇ, ಅವನು ಭೂಮಿಯ ಮೇಲಿದ್ದಾಗ ಶರಣಾಗತ ರಕ್ಷಕನೆಂದು ಮತ್ತು ಉದಾರ ದಾನಿ ಎಂದು ಬಹಳ ಖ್ಯಾತಿ ಗಳಿಸಿದ್ದನು. ಓದ್ತೀನಿ ಅಂದ್ರಲ್ಲ ಮಾತಾಜಿ. ನಾನು ಗೀತಾ ಸ್ವರ್ಗಾಧಿಪತಿಯು ಪಾರಿವಾಳವನ್ನು ಬೇಟೆಯಾಡುವ ಗಿಡುಗನ ವೇಷ ಧರಿಸಿದನು. ಹಾಗೆಯೇ ಅಗ್ನಿದೇವನು ಪಾರಿವಾಳದ ವೇಷವನ್ನು ಧರಿಸಿದನು. ಗಿಡುಗ ಅಟ್ಟಿಸಿಕೊಂಡು ಬಂದಂತಹ ಪಾರಿವಾಳವು ಶಿಬಿ ಮಹಾರಾಜನ ತೊಡೆಯಲ್ಲಿ ಆಶ್ರಯ ಪಡೆಯಿತು. ಬೇಟೆಯಾಡುವ ಗಿಡುಗವು ಪಾರಿವಾಳವನ್ನು ರಾಜನಿಂದ ಪಡೆಯ ಬಯಸಿತು. ರಾಜನಾದರೂ ಗಿಡುಗಕ್ಕೆ ಬೇರೆ ಮಾಂಸವನ್ನು ತಿನ್ನಲು ಕೊಡಲಿಚ್ಛಿಸಿ ಪಾರಿವಾಳವನ್ನು ಕೊಲ್ಲದಂತೆ ಗಿಡುಗನನ್ನು ಪ್ರಾರ್ಥಿಸಿದನು. ಬೇಟೆಯಾಡುವ ಪಕ್ಷಿಯು ರಾಜನ ನಿವೇದನೆಯನ್ನು ಸಮ್ಮತಿಸಲಿಲ್ಲ. ಆದರೆ ಕಡೆಗೆ ಗಿಡುಗವು ಪಾರಿವಾಳದ ತೂಕಕ್ಕೆ ಸಮವಾದಷ್ಟು ಮಾಂಸವನ್ನು ರಾಜನ ಶರೀರದಿಂದ ಪಡೆಯಲು ಒಪ್ಪಿತು. ರಾಜನು ತಕ್ಕಡಿಯಲ್ಲಿ ತೂಗಲು ಪಾರಿವಾಳದ ತೂಕಕ್ಕೆ ಸಮವಾದ ಮಾಂಸವನ್ನು ತನ್ನ ಶರೀರದಿಂದ ಕತ್ತರಿಸಿ ತೆಗೆಯಲಾರಂಭಿಸಿದನು. ಆದರೆ ಮಾಯಾ ಪಾರಿವಾಳದ ತೂಕವೇ ಯಾವಾಗಲೂ ಹೆಚ್ಚಿರುತ್ತಿತ್ತು.
ಬಳಿಕ ರಾಜನು ಪಾರಿವಾಳದ ತೂಕಕ್ಕೆ ಸಮನಾಗಲು ತನ್ನನ್ನು ತಾನೇ ತಕ್ಕಡೆಯಲ್ಲಿ ಇರಿಸಿಕೊಂಡನು. ಆಗ ದೇವತೆಗಳು ಅವನ ವರ್ತನೆಯಿಂದ ಸಂಪ್ರೀತರಾದರು. ಸ್ವರ್ಗಪತಿಯು ಮತ್ತು ಅಗ್ನಿದೇವನು ತಮ್ಮ ನಿಜರೂಪವನ್ನು ತೋರಿಸಿಕೊಂಡರು. ರಾಜನು ಅವರಿಂದ ಅನುಗ್ರಹೀತನಾದನು. ಮಹಾರಾಜ ಶಿಬಿಯನ್ನು ಅವನ ಮಹತ್ ಸಾಧನೆಗಳಿಗಾಗಿ, ವಿಶೇಷವಾಗಿ ದಾನ ಮತ್ತು ರಕ್ಷಣೆಯ ವಿಚಾರದಲ್ಲಿ ದೇವರ್ಷಿಯಾದ ನಾರದರೂ ಸಹ ಕೊಂಡಾಡಿದರು. ಮಹಾರಾಜ ಶಿಬಿಯು ತನ್ನ ರಾಜ್ಯದ ಪ್ರಜೆಗಳ ಸಂತೋಷಕ್ಕಾಗಿ ತನ್ನ ಮಗನನ್ನೇ ಬಲಿ ಕೊಟ್ಟನು. ಮಗು ಪರೀಕ್ಷಿತನು ಇದೇ ರೀತಿ ದಾನ ಮತ್ತು ರಕ್ಷಣೆಗಳಲ್ಲಿ ಎರಡನೆಯ ಶಿಬಿಯಾಗುವನು. ನೆಕ್ಸ್ಟ್ ಬೇರೆಯವರು ಓದ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಎಸ್ ನವ್ಯ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೇನೆ. ಎಸ್. ದೌಶ್ಯಂತಿ ಭರತ. ಇತಿಹಾಸದಲ್ಲಿ ಅನೇಕ ಭರತರಿದ್ದಾರೆ. ಅವರಲ್ಲಿ ಶ್ರೀರಾಮನ ಸೋದರ ಭರತ, ಋಷಭರಾಜನ ಮಗ ಭರತ ಮತ್ತು ಮಹಾರಾಜ ದುಷ್ಯಂತನ ಮಗ ಭರತ, ಇವರು ಬಹು ಪ್ರಸಿದ್ಧರು. ಈ ಎಲ್ಲ ಭರತರು ಐತಿಹಾಸಿಕವಾಗಿ ವಿಶ್ವಕ್ಕೆ ತಿಳಿದವರು. ಋಷಭಪುತ್ರ ಭರತನಿಂದಾಗಿ ಈ ಭೂಲೋಕವನ್ನು ಭರತ ಅಥವಾ ಭಾರತ ವರ್ಷ ಎನ್ನಲಾಗುತ್ತದೆ. ಇನ್ನು ಕೆಲವರ ಪ್ರಕಾರ ಈ ಭೂಮಿಯನ್ನು ದುಷ್ಯಂತನ ಮಗ ಭರತನ ರಾಜ್ಯಭಾರ. ಏನಾಯ್ತು ಅವ್ರು ಮ್ಯೂಟ್ ಆಗಾದ್ರ? ಎಸ್ ಜಾನಕಿ ಕೇರ್ ಅವರೇ ಕಂಟಿನ್ಯೂ ಮಾಡ್ತಾರೆ. ಕಲ್ಪನಾ ನಾನು ಓದ್ತೀನಿ ಮಾತಾಜಿ. ತಾರನಾಥ್ ಪ್ರಭುಜಿ ಓದ್ತೀರಾ? ಓದ್ತೇನೆ. ಎಸ್ ಪ್ರಭುಜಿ. ಈ ಭೂಮಿಯು ದುಷ್ಯಂತನ ಮಗ ಭರತನ ರಾಜಭಾರದಿಂದ ಭಾರತ ಎನಿಸಿಕೊಂಡಿದೆ. ಆದರೆ ನಮಗೆ ಖಚಿತವಾದ ಮಟ್ಟಿಗೆ ಋಷಭರಾಜನ ಮಗ ಭರತನ ಆಳ್ವಿಕೆಯಿಂದ ಈ ಭೂಮಿಯು ಭಾರತ ವರ್ಷ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅವನಿಗಿಂತ ಪೂರ್ವದಲ್ಲಿ ಭೂಮಂಡಲಕ್ಕೆ ಇಲಾವೃತ ವರ್ಷ ಎಂಬ ಹೆಸರಿದ್ದು, ಋಷಭಪುತ್ರ ಭರತನ ಪಟ್ಟಾಭಿಷೇಕದ ತರುವಾಯವೇ ಈ ಭೂಮಿಯು ಭಾರತ ವರ್ಷವೆಂದು ಪ್ರಸಿದ್ಧವಾಯಿತು. ಹಾಗಿದ್ದರೂ ಮಹಾರಾಜ ದುಷ್ಯಂತನ ಮಗ ಭರತನು ಮಹತ್ವದಲ್ಲೇನೂ ಕಡಿಮೆ ಇರಲಿಲ್ಲ. ಅವನು ಪ್ರಸಿದ್ಧ ಸುಂದರಿಯಾದ ಶಕುಂತಲೆಯ ಮಗ. ಮಹಾರಾಜ ದುಷ್ಯಂತನು ವನದಲ್ಲಿ ಶಕುಂತಲೆಯನ್ನು ಪ್ರೇಮಿಸಿದನು. ತತ್ಫಲವಾಗಿ ಶಕುಂತಲೆಯು ಭರತನಿಗೆ ಜನ್ಮವಿತ್ತಳು. ಕಾಲಕ್ರಮದಲ್ಲಿ ಕಣ್ವಮುನಿಗಳ ಶಾಪದಿಂದ ಮಹಾರಾಜನು ತನ್ನ ಪತ್ನಿ ಶಕುಂತಲೆಯನ್ನು ಮರೆತನು. ಶಿಶುವಾದ ಭರತನನ್ನು ತಾಯಿಯು ಕಾಡಿನಲ್ಲಿ ಬೆಳೆಸಿದಳು. ಬಾಲ್ಯದಿಂದಲೇ ಅವನು ಎಷ್ಟು ಬಲಶಾಲಿಯಾಗಿದ್ದನೆಂದರೆ ಕಾಡಿನಲ್ಲಿ ಸಿಂಹ ಮತ್ತು ಆನೆಗಳೊಡನೆ ಸೆಣಸಾಡುತ್ತಿದ್ದನು. ಚಿಕ್ಕ ಮಕ್ಕಳು ಬೆಕ್ಕು ನಾಯಿಗಳೊಂದಿಗೆ ಆಡುವಂತೆ ಅವುಗಳೊಡನೆ ಕಾದಾಡುತ್ತಿದ್ದನು. ಬಾಲಕನು ಆಧುನಿಕ ಟಾರ್ಜನ್ ಎನಿಸಿಕೊಳ್ಳುವವನಿಗಿಂತ ಹೆಚ್ಚು ಬಲಶಾಲಿಯಾದ ಕಾರಣದಿಂದ ವನದ ಋಷಿಗಳು ಅವನನ್ನು ಸರ್ವಧಮನ ಅಥವಾ ಎಲ್ಲರನ್ನೂ ನಿಯಂತ್ರಿಸುವವನೆಂದು ಕರೆದರು. ಭರತ ಮಹಾರಾಜನ ಸಮಗ್ರ ವರ್ಣನೆಯನ್ನು ಮಹಾಭಾರತದ ಆದಿಪರ್ವದಲ್ಲಿ ಕೊಟ್ಟಿದೆ. ದುಷ್ಯಂತರಾಜನ ಪುತ್ರ ಪ್ರಸಿದ್ಧ ಭರತ ಮಹಾರಾಜನ ವಂಶದಲ್ಲಿ ಹುಟ್ಟಿದ್ದರಿಂದ ಪಾಂಡವರನ್ನು ಅಥವಾ ಕೌರವರನ್ನು ಕೆಲವೊಮ್ಮೆ ಭಾರತ ಎಂಬುದಾಗಿ ಸಂಬೋಧಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹೀಗೆ ಈ ಶಿಶುವು ಉಶೀನರ ದೇಶದ ಪ್ರಸಿದ್ಧ ರಾಜನಾದ ಶಿಬಿಯಂತೆ ಉದಾರ ದಾನಿಯಾಗುವನು ಮತ್ತು ಶರಣಾಗತ ರಕ್ಷಕನಾಗುವನು. ಅಲ್ಲದೆ ಮಹಾರಾಜ ದುಷ್ಯಂತನ ಮಗ ಭರತನಂತೆ ತನ್ನ ವಂಶದ ಹೆಸರು ಮತ್ತು ಕೀರ್ತಿಯನ್ನು ವಿಸ್ತರಿಸುವನು. ಯಾರ ತರ ಎಲ್ಲ ಇವನು ಆಗಲಿದ್ದಾನೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಮೊದಲಿಗೆ ಇಕ್ಷ್ವಾಕುವಿನ ತರ ಪ್ರಜೆಗಳ ಪಾಲನೆ ಮಾಡುವವನು, ರಾಮನ ತರ ಪ್ರಜೆಗಳನ್ನ ಆಳುವವನು, ಪ್ರಜೆಗಳ ರಕ್ಷಣೆಯನ್ನ ಮಾಡುವವನು. ಅದಾದ್ಮೇಲೆ ಶಿಬಿಯ ತರ ದಾನಿಯನ್ನ ಮಾಡುವವನು, ದುಷ್ಯಂತನ ತರ ವಂಶದ ಹೆಸರು ಮತ್ತು ಕೀರ್ತಿಯನ್ನು ವಿಸ್ತರಿಸುವವನು. ಹೀಗೆ ಎಲ್ಲ ಒಳ್ಳೆ ಗುಣಗಳು ಇವನಲ್ಲಿ ಬರಲಿದೆ ಈ ಪರೀಕ್ಷಿತನಲ್ಲಿ ಅನ್ನೋದನ್ನ ಬ್ರಾಹ್ಮಣರು ವಿವರಿಸುತ್ತಾರೆ. ಸೊ ರಾಜನು ತನ್ನ ದಾನ ಕರ್ಮಗಳಿಂದ ಮತ್ತು ಯಜ್ಞಾಚರಣೆಗಳಿಂದ ಮತ್ತು ಶರಣಾಗತರಾದವರಿಗೆ ರಕ್ಷಣೆಯನ್ನು ಕೊಡುವುದು ಇತ್ಯಾದಿಗಳಿಂದ ಕೀರ್ತಿವಂತನಾಗುತ್ತಾನೆ. ಕ್ಷತ್ರಿಯ ರಾಜನು ಶರಣಾಗತರಿಗೆ ರಕ್ಷಣೆ ನೀಡುವುದರಲ್ಲಿ ಹೆಮ್ಮೆ ಪಡುತ್ತಾನೆ. ಸೊ ರಾಜನ ಈ ಮನೋಭಾವವನ್ನು ಈಶ್ವರ ಭಾವವೆಂದು ಕರೆಯುತ್ತಾರೆ. ಸೊ ರಾಜನಾದವನು ಸಂಪೂರ್ಣವಾಗಿ ಪ್ರಜೆಗಳಿಗೆ ರಕ್ಷಣೆಯನ್ನ ಕೊಡ್ಬೇಕು. ಯಾರಲ್ಲಿ ಕೂಡ ತಾರತಮ್ಯವನ್ನ ಮಾಡದೆ ಅವನು ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಯಥಾ ರಾಜ ತಥಾ ಪ್ರಜಾ. ಸೊ ಭಗವಂತ ಹೇಳ್ತಾರೆ, ಯದ್ಯದ್ ಆಚರತಿ ಶ್ರೇಷ್ಠಸ್ ತದ್ದದ್ದೇವಿತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ರಾಜನಾದವನು ಭಕ್ತನಾದ್ರೆ, ರಾಜನಾದವನು ಧರ್ಮದ ಪಾಲನೆಯನ್ನ ಮಾಡಿದ್ರೆ ಪ್ರಜೆಗಳು ಕೂಡ ಅದನ್ನ ಅನುಸರಿಸುತ್ತಾರೆ, ಅದನ್ನ ನೋಡಿ. ಸೊ ಮಹಾರಾಜ ಪರೀಕ್ಷಿತ ಎಲ್ಲ ರೀತಿಯಲ್ಲಿ ಆದರ್ಶಪ್ರಾಯನಾಗಿದ್ದನು ತನ್ನ ಪ್ರಜೆಗಳಿಗೆ.
ಪ್ರಜೆಗಳ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದ ಅವನು. ಪ್ರತಿಯೊಬ್ಬರ ಅಂದ್ರೆ ಎಲ್ಲ ಪ್ರಾಣಿಗಳಿಂದ ಹಿಡಿದು ಎಲ್ಲಾ ಜೀವಿಗಳ ರಕ್ಷಣೆ ಕೂಡ ಅಲ್ಲಿ ಆಗ್ತಾ ಇತ್ತು ಅನ್ನೋದನ್ನ ನಾವು ನೋಡ್ಬೋದು. ಶಾಸ್ತ್ರಗಳ ಪ್ರಕಾರ ಹೇಳಲಾಗುತ್ತೆ, ಈಗ ರಾಜ ಅಂದ್ರೆ ತನ್ನ ಪ್ರಜೆಗಳ ಒಂದಷ್ಟು ಪರ್ಸೆಂಟೇಜ್ ಇದನ್ನ ಕೂಡ ಅವರು ಪಾಪವನ್ನ ತೆಗೆದುಕೊಳ್ತಾರೆ. ಒಂದು ವೇಳೆ ಸರಿಯಾಗಿ ಆಳ್ವಿಕೆಯನ್ನ ಮಾಡದೆ ಪ್ರಜೆಗಳು ಸರಿಯಾದ ರೀತಿಯಲ್ಲಿ ಇರಬೇಕು, ಅಂದ್ರೆ ಇರುವ ತರ ನೋಡ್ಕೊಳ್ಳೋದು ಕೂಡ ರಾಜನ ಕರ್ತವ್ಯವಾಗುತ್ತದೆ. ಪ್ರಜೆಗಳಲ್ಲಿ ಕೆಟ್ಟ ಒಂದು ಪ್ರವೃತ್ತಿ ಕಾಣಿಸಿಕೊಂಡ್ರೆ, ಈ ತರ ಕ್ರೈಮ್ ಮಾಡುವಂಥದ್ದು, ಕಳ್ಳತನ, ದರೋಡೆ, ಈ ತರದ್ದೆಲ್ಲ ಪ್ರಜೆಗಳು ಮಾಡಿದ್ರೆ ಆ ಪಾಪದ ಫಲ ಸ್ವಲ್ಪ ರಾಜನಿಗೆ ಕೂಡ ಹೋಗುತ್ತೆ. ಸೊ ಎಲ್ಲಾ ಕಡೆ ಎಲ್ಲಾ ರೀತಿಯಲ್ಲಿ ಅವನು ಶಾಂತಿ, ನೆಮ್ಮದಿ ಎಲ್ಲಾ ರೀತಿಯಲ್ಲಿ ಅದನ್ನ ಅವನು ಕಾಪಾಡಿಕೊಳ್ಳುವಂಥದ್ದು ಅವನ ಕರ್ತವ್ಯವಾಗುತ್ತದೆ. ಆದ್ರೆ ಈಗ ನಮ್ಮ ದೇಶವನ್ನು ಆಳುವಂತವರಿಗೆಲ್ಲ ಗೊತ್ತಿಲ್ಲ ಇದರ ಬಗ್ಗೆ. ಸೊ ಪ್ರಜೆಗಳ ಪಾಪವನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಪ್ರಾಣಿಗಳ ಹಿಂಸೆ ಮಾಡಿದ್ರೆ ಕೂಡ, ವಿಶೇಷವಾಗಿ ಗೋಹತ್ಯೆ ಮಾಡಿದ್ರೆ ಕೂಡ ಆ ರಾಜನಿಗೆ ಅದು ಒಳ್ಳೇದಲ್ಲ ಅಂತ ಹೇಳಲಾಗುತ್ತದೆ. ಸೊ ಹೀಗೆ ಶಾಸ್ತ್ರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಆಳ್ವಿಕೆ ನಡೆಸುವಂಥದ್ದು ಎಷ್ಟು ದೊಡ್ಡ ಜವಾಬ್ದಾರಿ ಇದು ಅಂತ ಹೇಳಿ. ಸೊ ಈ ಜವಾಬ್ದಾರಿ ಇದು ಭಗವಂತನಿಂದ ಅವರಿಗೆ ಕೊಡಲ್ಪಡುವಂಥದ್ದು. ಸಣ್ಣ ಪುಟ್ಟ ಜವಾಬ್ದಾರಿ ಅಲ್ಲ, ಇದು ತುಂಬಾ ತುಂಬಾ ದೊಡ್ಡ ಜವಾಬ್ದಾರಿ. ಇದು ಪರೀಕ್ಷಿತ ಮಹಾರಾಜನಂತವರಿಗೆ ಸಾಧ್ಯ ಇದನ್ನ ಸರಿಯಾಗಿ ನಿಭಾಯಿಸೋದಕ್ಕೆ. ಸೊ ನಮ್ಮಂತವರೆಲ್ಲ ಚಿಕ್ಕ ಪುಟ್ಟ ಜವಾಬ್ದಾರಿಯನ್ನ ನಿಭಾಯಿಸೋದ್ರಲ್ಲೇ ನಾವು ವಿಫಲರಾಗ್ತೇವೆ ಅಲ್ವಾ. ಎಷ್ಟು ಕಷ್ಟ ಆಗುತ್ತೆ ನಮ್ಗೆ, ನಮ್ಮ ಮಕ್ಕಳನ್ನ ಬೆಳೆದು ದೊಡ್ಡವರನ್ನಾಗಿ ಮಾಡಿ ಉತ್ತಮ ಪ್ರಜೆಗಳನ್ನ ಮಾಡೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಇರೋರ್ನ ಎಲ್ಲರನ್ನ ನೋಡ್ಕೊಂಡು ನಮ್ಮ ಕುಟುಂಬದವ್ರ ಜೊತೆ ಅಂದ್ರೆ ನಮ್ಗೆ ಅಷ್ಟು ಸುಲಭ ಇಲ್ಲ ನಾವು ಎಲ್ಲ ರೀತಿಯಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡುವಂಥದ್ದು. ಆದ್ರೆ ಪರೀಕ್ಷಿತ ಮಹಾರಾಜ ಪ್ರತಿಯೊಬ್ಬರ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದ. ಪ್ರತಿಯೊಂದು ಪ್ರಜೆಗಳು ಕೂಡ ಚೆನ್ನಾಗಿ ಇರುವ ತರ ಅವನು ನೋಡ್ಕೊಂಡಿದ್ದ. ಅದಕ್ಕೆ ರಾಮರಾಜ್ಯ ಅಂತ ಹೇಳುವಂಥದ್ದು. ಪ್ರಜೆಗಳಿಗೆ ಯಾವ ಕೊರತೆ ಕೂಡ ಇರ್ಲಿಲ್ಲ. ಎಲ್ಲರನ್ನ ಭಕ್ತರನ್ನಾಗಿ ಮಾಡುವಂಥದ್ದು ತುಂಬಾ ಸುಲಭ. ಯಾಕೆಂದ್ರೆ ಸುಲಭ ಅಲ್ಲ, ಭಕ್ತರನ್ನಾಗಿ ಮಾಡಿದ್ರೆ ಒಳ್ಳೆ ಗುಣ ಅವರಲ್ಲಿ ಬಂದೇ ಬರುತ್ತೆ ಅಂತ ಹೇಳಿ. ಸೊ ಆದ್ರಿಂದ ಎಲ್ಲರನ್ನ ಈಗ ರಾಜನು ಭಕ್ತನಾಗಿದ್ರೆ ಪ್ರಜೆಗಳನ್ನ ಕೂಡ ಅವನು ಭಕ್ತರನ್ನಾಗಿ ಮಾಡಿದ್ರೆ ಮತ್ತೆ ಅವನಿಗೆ ತುಂಬಾ ಕಷ್ಟ ಇರುವುದಿಲ್ಲ ಅವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಭಕ್ತರಾದವರಲ್ಲಿ ಎಲ್ಲ ಒಳ್ಳೆ ಗುಣಗಳು ಇದ್ದೇ ಇರುತ್ತದೆ ಭಗವಂತನ ಭಕ್ತರಾದವರಲ್ಲಿ. ಆದ್ರಿಂದ ಸೊ ಭಕ್ತರಾಗೋ ತರ ನೋಡ್ಕೊಳ್ಬೇಕು ಅಂತ ರಾಜನಾದವನು. ಹೀಗೆ ಅದನ್ನ ಈಶ್ವರ ಭಾವ ಅಂತ ಕರೀತಾರೆ. ಈಶ್ವರ ಭಾವವೆಂದರೆ ಯೋಗ್ಯ ಕಾರಣಕ್ಕೆ ರಕ್ಷಣೆ ನೀಡುವ ನಿಜ ಶಕ್ತಿ. ಭಗವದ್ಗೀತೆಯಲ್ಲಿ ಭಗವಂತನು ತನಗೆ ಶರಣಾಗುವಂತೆ ಜೀವಿಗಳಿಗೆ ಉಪದೇಶಿಸುತ್ತಾ ಎಲ್ಲರ ರಕ್ಷಣೆ ಆಶ್ವಾಸನೆಯನ್ನ ನೀಡುತ್ತಾನೆ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚಃ. ನಾನು ನಿನಗೆ ರಕ್ಷಣೆಯನ್ನ ಕೊಡುತ್ತೇನೆ, ನೀನು ಭಯ ಪಡಬೇಡ, ಎಲ್ಲಾ ರೀತಿಯಲ್ಲಿ ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಭಗವಂತ ನಮ್ಗೆ ಆಶ್ವಾಸನೆಯನ್ನ ಕೊಡ್ತಾರೆ ಅಲ್ವಾ. ಭಗವಂತನು ಸರ್ವಶಕ್ತ ಹಾಗೂ ಸತ್ಯ ಪ್ರತಿಜ್ಞಾ. ಸೊ ಭಗವಂತನಿಗೆ ಸತ್ಯಸಂಧ ಅಂತ ಕೂಡ ಹೆಸರಿದೆ. ಹೇಗೆ ದೇವತೆಗಳು ಗರ್ಭಸ್ಥ ಸ್ತುತಿ ಮಾಡುವಾಗ ಭಗವಂತನನ್ನು ಒಂದೇ ಶ್ಲೋಕದಲ್ಲಿ ಸತ್ಯ 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 ಅಂತ ಅಲ್ವಾ ಹೇಳ್ತಾರೆ. 9 ಬಾರಿ ಸತ್ಯ ಅಂತ ಹೇಳ್ತಾರೆ ದೇವತೆಗಳು ಕೃಷ್ಣನ ಕೃಷ್ಣ ಜನಿಸುವಂತ ಸಮಯದಲ್ಲಿ. ಸೊ ಸರ್ವಶಕ್ತ ಸತ್ಯ ಪ್ರತಿಜ್ಞಾ. ಭಗವಂತ ತನ್ನ ಸತ್ಯವನ್ನ ಅವರು ಯಾವಾಗ್ಲೂ ಅವ್ರು ಕೊಡುವಂತ ಆಶ್ವಾಸನೆಯ ಪ್ರಕಾರ ಅವ್ರು ಮಾಡ್ತಾರೆ. ಇದು ಭಗವಂತ ಕೊಡ್ತಾ ಇರುವಂತ ಆಶ್ವಾಸನೆ ಖಂಡಿತವಾಗ್ಲು 100% ಅದು ಹಾಗೆ ಆಗುತ್ತೆ. ಅವರು ತಮ್ಮ ಮಾತಿಗೆ ಯಾವತ್ತೂ ತಪ್ಪುವುದಿಲ್ಲ. ಆದ್ರೆ ಮಾತಿಗೆ 1-2 ಬಾರಿ ತಪ್ಪಿದ್ರು, ಅವರು ಮಾತಿಗೆ ತಪ್ಪುದು ಕೂಡ ಯಾವುದಕ್ಕೋಸ್ಕರ ಇರುತ್ತದೆ, ತನ್ನ ಭಕ್ತರ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಇರುತ್ತದೆ ಹೊರತು ಬೇರೆ ಯಾವ ಉದ್ದೇಶಕ್ಕೆ ಇರುವುದಿಲ್ಲ. ಸೊ ಮಾತಿಗೆ ತಪ್ಪಿ ಅವರು ಭಕ್ತರ ರಕ್ಷಣೆಯನ್ನ ಮಾಡಿದ್ರು, ಅರ್ಜುನನ ರಕ್ಷಣೆಯನ್ನ ಮಾಡಿದ್ರು ಅಲ್ವಾ. ನಾನು ಯಾವುದೇ ಶಸ್ತ್ರವನ್ನ ಪ್ರಯೋಗಿಸುವುದಿಲ್ಲ ಅಂತ ಹೇಳಿರುವಂತ ಭಗವಂತ ಭೀಷ್ಮರ ಬಾಣಗಳಿಂದ ಅರ್ಜುನನನ್ನ ರಕ್ಷಿಸುವುದಕ್ಕೆ ಅವರು ರಥದ ಚಕ್ರವನ್ನೇ ಕೈಯಲ್ಲಿ ಅವರು ಹಿಡಿದ್ರು. ಸೊ ಅವರು ಒಂದು ಅರ್ಥದಲ್ಲಿ ಅವರು ಪ್ರತಿಜ್ಞೆಯನ್ನ ಮುರಿದಾಗಾಯ್ತು. ಅಲ್ಲಿ ಇನ್ನೊಂದು ಏನಂದ್ರೆ ಭೀಷ್ಮನ ಪ್ರತಿಜ್ಞೆಯನ್ನ ಅವರು ನಿಜ ಮಾಡೋದಕ್ಕೋಸ್ಕರ ತಮ್ಮ ಪ್ರತಿಜ್ಞೆಯನ್ನ ಅವರು ಮುರಿದ್ರು. ಸೊ ಭಕ್ತರ ಪ್ರತಿಜ್ಞೆ, ಭೀಷ್ಮ ಕೂಡ ಒಬ್ಬ ಭಕ್ತನೇ ಆಗಿರುತ್ತಾನೆ. ವೀರರಸದಲ್ಲಿ ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತಾನೆ ಭೀಷ್ಮ ಪಿತಾಮಹ. ಸೊ ತನ್ನ ಒಬ್ಬ ಭಕ್ತನ ಪ್ರತಿಜ್ಞೆಯನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಪ್ರತಿಜ್ಞೆಯನ್ನ ಅವರು ಮುರಿದು ತನ್ನ ಇನ್ನೊಂದು ಭಕ್ತರನ್ನ ಅವರು ರಕ್ಷಿಸುತ್ತಾರೆ. ಇದು ಭಗವಂತ ಸತ್ಯ ಸಂಧ ಅಂತ ಕೂಡ ಭಗವಂತನಿಗೆ ಹೆಸರಿದೆ. ಅವರು ತಮ್ಮ ಮಾತಿಗೆ ಅವರು ತಪ್ಪುವುದಿಲ್ಲ, ಎಲ್ಲಾ ರೀತಿಯಲ್ಲೂ ಅವರು ತಮ್ಮ ಮಾತಿನ ಪ್ರಕಾರ ನಡೆದುಕೊಳ್ತಾರೆ. ಸೊ ಆದ್ರಿಂದ ಭಗವದ್ಗೀತೆಯಲ್ಲಿರುವಂತ ಎಲ್ಲಾ ವಾಣಿ, ಭಗವಂತನ ಯಾವುದೇ ವಾಣಿಯ ಬಗ್ಗೆ ಸಂದೇಹ ಬೇಡ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವಂತ ಹೇಳ್ತಾರೆ. ನನ್ನ ಭಕ್ತರು ಎಂದಿಗೂ ನಾಶವಾಗುವುದಿಲ್ಲ ಅಂತ ಹೇಳಿ. ಆದ್ರಿಂದ ಭಗವಂತ ಭಕ್ತರಿಗೆ ಕೊಡ್ತಾ ಇರುವಂತ ಭರವಸೆ ಇದು. ಭಗವದ್ಗೀತೆನ ಓದೋದ್ರಿಂದ ನಮ್ಗೆ ಜೀವನದಲ್ಲಿ ಭರವಸೆ ಮೂಡುತ್ತೆ. ಬೇರೆ ಯಾರು ಕೊಡ್ತಾರೆ ನಮ್ಗೆ ಈ ತರ ಭರವಸೆ ನಮ್ಮ ಜೀವನದಲ್ಲಿ ಅಲ್ವಾ. ಆತ್ಮವಿಶ್ವಾಸ ಹೆಚ್ಚುತ್ತೆ, ಭರವಸೆ ಕೂಡ ನಮ್ಗೆ ಮೂಡುತ್ತೆ ನಮ್ಮ ಜೀವನದಲ್ಲಿ.
ಯಾಕಂದ್ರೆ ಅಂತಿಂತವರ ವಾಣಿ ಅಲ್ಲ, ಇದು ಭಗವಂತನ ವಾಣಿ. ಬೇರೆಯವರು ಕೊಟ್ಟ ಮಾತಿಗೆ ತಪ್ಪಬಹುದು, ಆದ್ರೆ ಭಗವಂತ ಅಂತೂ ಯಾವತ್ತೂ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜಕಾರಣಿಗಳೆಲ್ಲ ಏನ್ ಮಾಡ್ತಾರೆ, ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ಬರ್ತಾರೆ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಏನೇನೋ ಮಾತು ಕೊಡ್ತಾರೆ. ಹಾಗೆ ಸರಿ ಮಾಡ್ತೀವಿ, ಈ ತರ ರಸ್ತೆ ಸರಿ ಮಾಡ್ತೀವಿ, ಎಲ್ರಿಗೂ ಫ್ರೀ ಆಗಿ ನಾವು ಅಕ್ಕಿ ಇದು ಬರೋ ತರ ಮಾಡ್ತೀವಿ, ಹಲವಾರು ಆಶ್ವಾಸನೆಗಳನ್ನ ಕೊಡ್ತಾರೆ. ವಿನ್ ಆದ್ಮೇಲೆ ಈ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಆ ತರ ಅಲ್ಲ ಭಗವಂತನ ಆಶ್ವಾಸನೆ. ಭಗವಂತನ ಆಶ್ವಾಸನೆ ಹೇಗೆ, ಅದು ಹೇಳಿದ್ರೆ ಖಂಡಿತವಾಗ್ಲು ಅದು ನಮ್ಗೆ ಅಂದ್ರೆ ಅದರ ಬಗ್ಗೆ ಯಾವ ಸಂದೇಹ ಇರ್ಲೇಬಾರ್ದು ಭಗವಂತನ ವಾಣಿಯ ಬಗ್ಗೆ. ಸೊ ಅನನ್ಯ ಚಿಂತೆಯಂತೋ ಮಾಂ, ಆ ಕತೆ ಅದು ಬರುವಾಗ ಆ ಶ್ಲೋಕದಲ್ಲಿ ನಾನು ಹೇಳಿದ್ದೆ ಹೇಗೆ ಅವಳಿಗೆ ಸಂದೇಹ ಉಂಟಾಗುತ್ತೆ, ಭಗವಂತ ನಿಜವಾಗ್ಲೂ ಯೋಗಕ್ಷೇಮ ನೋಡ್ಕೊಳ್ತಾರಾ ಅಂತ ಹೇಳಿ ಅನ್ನುವಂಥದ್ದು. ಸೊ ಭಗವಂತನ ಇದರಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಭಗವಂತ ನಡ್ಕೊಳ್ತಾರೆ. ಅದು ಲೇಟ್ ಅಲ್ಲಿ ಕೂಡ ಒಂದು ಕಾರಣ ಇರುತ್ತೆ, ನಮ್ಮ ತಾಳ್ಮೆಯ ಪರೀಕ್ಷೆ ಅಥವಾ ನಮ್ಮ ಉನ್ನತಿ, ನಮ್ಮ ಒಂದು ಅಂದ್ರೆ ಪ್ರಗತಿಯ ಉದ್ದೇಶ ಅದರ ಹಿಂದೆ ಇರುತ್ತದೆ. ಯಾಕಂದ್ರೆ ನಾವು ತಪಸ್ಸನ್ನ ಮಾಡೋದ್ರ ಮೂಲಕನೇ ನಾವು ಪ್ರಗತಿಯನ್ನ ಪಡೆಯುವುದು. ಆಸ್ಟೆರಿಟಿ ಅನ್ನುವಂಥದ್ದು ನಮ್ಗೆ ಇರ್ಬೇಕು. ಕೆಲವು ಸತಿ ತಾಳ್ಮೆಯಿಂದ ಕಾಯುವುದು ಕೂಡ ಆಸ್ಟೆರಿಟಿ ಆಗುತ್ತೆ ಭಗವಂತನ ಸ್ಪಂದನೆಗೆ. ನಾವು ಈಗ ಭಗವಂತನ ನಾಮ ಜಪವನ್ನ ಜಪಿಸ್ತೇವೆ, ಅಯ್ಯೋ ನನ್ಗೆ ಏನು ಪರಿಣಾಮನೆ ಗೊತ್ತಾಗ್ತಾ ಇಲ್ಲ ಅದರದ್ದು ಅಂತ ಹೇಳುವುದಲ್ಲ, ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕು. ಲೇಟ್ ಮಾಡ್ತಾ ಇದಾರೆ ಅಂದ್ರೆ ಭಗವಂತನದ್ದು ಏನೋ ಒಂದು ಉದ್ದೇಶ ಇದೆ. ಸೊ ಆಸ್ಟೆರಿಟಿ ಕೂಡ ಮುಖ್ಯ ನಮ್ಗೆ ಇಲ್ಲಿ ನಮ್ಮನ್ನ ಪ್ಯೂರಿಫೈ ಮಾಡೋದಿಕ್ಕೆ. ತಪಸ್ಸು ನಮ್ಮನ್ನ ಪ್ಯೂರಿಫೈ ಮಾಡುತ್ತೆ. ಆಸ್ಟೆರಿಟಿ ಅಂದ್ರೆ ಅದು ತಾಳ್ಮೆಯಿಂದ ಕಾಯುವಂಥದ್ದು, ಅದು ಕೂಡ ಒಂದು ರೀತಿಯ ಆಸ್ಟೆರಿಟಿ. ಆದ್ರಿಂದಲೇ ಇಲ್ಲಿ ಭಗವಂತ ಯಾವ ತರ ಅಂದ್ರೆ ಅವನು ತನ್ನ ನಾನಾ ವಿಧ ಭಕ್ತರಿಗೆ ರಕ್ಷಣೆಯನ್ನು ಒದಗಿಸಲು ಎಂದೂ ತಪ್ಪುವುದಿಲ್ಲ. ನಮೇ ಭಕ್ತ್ಯ ಪ್ರಣಶ್ಯತಿ, ನಾನು ರಕ್ಷಿಸ್ತೇನೆ, ಅವಶ್ಯ ರಕ್ಷಮೆ ಕೃಷ್ಣ ಅಂತ ಹೇಳಿ. ಮಾರೆ ಕೃಷ್ಣ ರಾಕೆಗೆ, ರಾಕೆ ಕೃಷ್ಣ ಮಾರೆಗೆ ಅಂತೇಳಿ ಭಗವಂತ ಯಾರನ್ನಾದ್ರೂ ರಕ್ಷಿಸಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು ಅಂತಾದ್ರೆ ಅವರನ್ನ ಯಾರಾದ್ರೂ ಕೊಲ್ಲಿಕ್ಕೆ ಸಾಧ್ಯ ಇದೆಯಾ? ಭಗವಂತ ಒಬ್ಬರನ್ನ ಕೊಲ್ಬೇಕಂತ ಡಿಸೈಡ್ ಮಾಡಿದಾಗ ಅವರನ್ನ ಯಾರಾದ್ರೂ ರಕ್ಷಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ವಾ? ಸೊ ಹಾಗೆ ಭಗವಂತ ರಕ್ಷಣೆಯನ್ನ ಅವರು ಕೊಲ್ಲೋದಿಕ್ಕೆ ನಿರ್ಧರಿಸುವುದಕ್ಕೆ ಕೂಡ ಅದರಲ್ಲಿ ಒಂದು ಕಾರಣ ಇರುತ್ತೆ. ಸೊ ಅದು ಎಂದು ತಪ್ಪುವುದಿಲ್ಲ ಅಂತ. ರಾಜನು ಭಗವಂತನ ಪ್ರತಿನಿಧಿಯ ಹಾಗೆ ತನಗೆ ಎಷ್ಟೇ ಕೇಡುಂಟಾದರೂ ಶರಣಾಗತರಿಗೆ ರಕ್ಷಣೆ ನೀಡುವ ಮನೋಭಾವವನ್ನು ಆತನು ತಳೆದಿರಬೇಕು. ಸೊ ಭಗವಂತನ ಪ್ರತಿನಿಧಿಯಾದವನು ಭಗವಂತನ ತರನೇ ನಡೆದುಕೊಳ್ಬೇಕು. ತನಗೆ ಯಾರು ಶರಣಾಗುತ್ತಾರೋ ಅವರ ಸಂಪೂರ್ಣ ರಕ್ಷಣೆಯನ್ನ ಅವನು ಮಾಡ್ಬೇಕಂತ ಶಿಬಿಯ ಉದಾಹರಣೆಯಲ್ಲಿ ಕೊಡಲಾಗಿದೆ. ಉಶೀನರ ದೇಶದ ಶಿಬಿ ಮಹಾರಾಜ ಯಯಾತಿ ಮಹಾರಾಜನ ಆತ್ಮೀಯ ಸ್ನೇಹಿತ. ಯಯಾತಿಯು ಮಹಾರಾಜ ಶಿಬಿಯೊಂದಿಗೆ ಸ್ವರ್ಗಕ್ಕೇರಲು ಶಕ್ತನಾದನು. ಮಹಾರಾಜ ಶಿಬಿಗೆ ಮರಣಾನಂತರ ತಾನು ಸೇರುವ ಸ್ವರ್ಗಲೋಕದ ಬಗ್ಗೆ ಗೊತ್ತಿತ್ತು. ಈ ಸ್ವರ್ಗಲೋಕ ಇದೆಲ್ಲ ಓದಿ ಆಯ್ತು ನಾವು ಕಥೆಯನ್ನಲ್ವಾ? ಇನ್ಯಾರಿಗಾದ್ರೂ ಇದ್ರ ಬಗ್ಗೆ ಎಕ್ಸ್ಪ್ಲೆನೇಷನ್ ಬೇಕಾಗಿಲ್ಲ, ನಾವು ಇದನ್ನ ವಿಸ್ತಾರವಾಗಿ ಅರಿತುಕೊಂಡಿದ್ದೀವಿ ಯಾವ ತರ ಅಂತೇಳಿ ಕಥೆಯಲ್ಲಿ ಬರುತ್ತೆ. ಶಿಬಿ ಯಾವ ತರ ಒಂದು ದಾನಿ, ತನ್ನ ದೇಹದ ಮಾಂಸವನ್ನ ಅವನು ದಾನ ಮಾಡದಂತ. ಈ ಸ್ವರ್ಗಲೋಕದ ವರ್ಣನೆಯನ್ನು ಮಹಾಭಾರತದಲ್ಲಿ ಕೊಡಲಾಗಿದೆ. ಮಹಾರಾಜ ಶಿಬಿಯು ಅದೆಷ್ಟು ಉದಾರಶೀಲನಾಗಿದ್ದರೆಂದ್ರೆ ತನಗೆ ಸ್ವರ್ಗದಲ್ಲಿ ದೊರೆತ ಸ್ಥಾನವನ್ನು ಯಯಾತಿಗೆ ಕೊಡಲು ಬಯಸಿದ್ದನು. ಆದ್ರೆ ಯಯಾತಿಯು ಅದಕ್ಕೆ ಒಪ್ಪಲಿಲ್ಲ. ಯಯಾತಿಯು ಮಹರ್ಷಿಗಳಾದ ಅಷ್ಟಕ ಮುಂತಾದವರೊಡನೆ ಸ್ವರ್ಗಲೋಕಕ್ಕೆ ಹೋದನು. ಸ್ವರ್ಗಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ಋಷಿಗಳು ಪ್ರಶ್ನಿಸಿದಾಗ ಯಯಾತಿಯು ಶಿಬಿಯ ಪುಣ್ಯಕರ್ಮಗಳ ಸಂಗತಿಯನ್ನು ತಿಳಿಸಿದನು. ಎಸ್, ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ದೃಢಪಟ್ಟಂತೆ ದೇವತಾರಾಧಕರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಯಾಂತಿ ದೇವ ವ್ರತ ದೇವನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿ ಮಾಮ ಅಂತ ಭಗವಂತ ಹೇಳ್ತಾರೆ. ದೇವತೆಗಳನ್ನ ಪೂಜಿಸುವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಭೂತಗಳನ್ನ ಪೂಜಿಸುವರು ಭೂತಗಳ ಲೋಕಕ್ಕೆ ಹೋಗುತ್ತಾರೆ, ಪಿತೃಗಳನ್ನ ಪೂಜಿಸುವರು ಪಿತೃಲೋಕಕ್ಕೆ ಹೋಗುತ್ತಾರೆ, ನನ್ನನ್ನು ಪೂಜಿಸುವರು ನನ್ನಲ್ಲಿಗೆ ಬರ್ತಾರೆ, ನನ್ನದು ಮಾತ್ರ ಶಾಶ್ವತವಾಗಿರುವಂತ ಲೋಕ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಶಿಬಿ ಮಹಾರಾಜನು ಆ ಲೋಕದಲ್ಲಿ ಮಹಾ ವೈಷ್ಣವಾಧಿಕಾರಿಯಾದ ಯಮನ ಸಂಗಾತಿಯಾದನು. ಅವನು ಭೂಮಿಯಲ್ಲಿದ್ದಾಗ ಶರಣಾಗತ ರಕ್ಷಕನೆಂದು ಮತ್ತು ಉದಾರ ದಾನಿ ಎಂದು ಬಹಳ ಖ್ಯಾತಿಯಾಗಿದ್ದನು. ಸೊ ಇದೆಲ್ಲ ನೀವೀಗ ಓದಿದಿರಿ, ಹೇಗೆ ಪಾರಿವಾಳವನ್ನು ಬೇಟೆಯಾಡುವಂತ ಗಿಡುಗನ ವೇಷ ಧರಿಸಿ ಅಲ್ಲಿಗೆ ಬರ್ತಾರೆ. ಅದಾದ್ಮೇಲೆ ಅಲ್ಲಿ ಆ ಒಂದು ಗಿಡುಗಕ್ಕೆ ಬೇರೆ ಮಾಂಸವನ್ನು ತಿನ್ನಲು ಕೊಡಲಿಚ್ಛಿಸಿ ಪಾರಿವಾಳವನ್ನು ಕೊಲ್ಲದಂತೆ ಗಿಡುಗನನ್ನ ಪ್ರಾರ್ಥಿಸ್ತಾನೆ. ಸೊ ಹೀಗೆ ಯಾವ ತರ ತನ್ನ ತೊಡೆಯ ಮಾಂಸವನ್ನ ತೆಗೆಯುವಂಥದ್ದು ಅವನು ಕೊಡ್ತಾನೆ. ಬಟ್ ಅದು ಆಗದೆ ಇದ್ದಾಗ ಅವನೇ ಅಲ್ಲಿ ಕೂರುತ್ತಾನೆ ತಕ್ಕಡಿಯಲ್ಲಿ. ಶರೀರದಿಂದ ಕತ್ತರಿಸಿ ತೆಗೆಯಲಾರಂಭಿಸಿದನು. ಆದರೆ ಮಾಯಾ ಪಾರಿವಾಳದ ತೂಕವೇ ಯಾವಾಗ್ಲೂ ಹೆಚ್ಚಿರುತ್ತಿತ್ತು. ಬಳಿಕ ರಾಜನು ಪಾರಿವಾಳದ ತೂಕಕ್ಕೆ ಸಮವಾಗ್ಲೂ ತನ್ನನ್ನು ತಾನೇ ತಕ್ಕಡಿಯಲ್ಲಿ ಇರಿಸಿಕೊಂಡನು. ಸೊ ದೇವತೆಗಳು ಅವನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತೇಳಿ ಬರ್ತಾರೆ. ದಾನಕ್ಕೆ ತುಂಬಾ ಹೆಸರುವಾಸಿಯಾದವನು ಶಿಬಿ ಅಂತೇಳಿ. ಸೊ ಅಂತ ಶಿಬಿಯ ತರ ಆಗುತ್ತಾನೆ ಪರೀಕ್ಷಿತ ಮಹಾರಾಜ ದಾನದಲ್ಲಿ ಅಂತೇಳಿ. ಆಗ ದೇವತೆಗಳು ಅವನ ವರ್ತನೆಯಿಂದ ಸಂಪ್ರೀತರಾದರು. ಸ್ವರ್ಗಪತಿಯು ಮತ್ತು ಅಗ್ನಿದೇವನು ತಮ್ಮ ನಿಜ ರೂಪವನ್ನು ತೋರಿಸಿಕೊಂಡರು. ರಾಜನು ಅವರಿಂದ ಅನುಗ್ರಹಿತನಾದನು.
ಮಹಾರಾಜ ಶಿಬಿಯನ್ನು ಅವನ ಮಹತ್ ಸಾಧನೆಗಳಿಗಾಗಿ ವಿಶೇಷವಾಗಿ ದಾನ ಮತ್ತು ರಕ್ಷಣೆ ವಿಚಾರದಲ್ಲಿ ದೇವರ್ಷಿಯಾದ ನಾರದರು ಸಹ ಕೊಂಡಾಡಿದರು. ಮಹಾರಾಜ ಶಿಬಿಯು ತನ್ನ ರಾಜ್ಯದ ಪ್ರಜೆಗಳ ಸಂತೋಷಕ್ಕಾಗಿ ತನ್ನ ಮಗನನ್ನೇ ಬಲಿ ಕೊಟ್ಟನು. ಮಗು ಪರೀಕ್ಷಿತನು ಇದೇ ರೀತಿ ದಾನ ಮತ್ತು ರಕ್ಷಣೆಗಳಲ್ಲಿ ಎರಡನೆಯ ಶಿಬಿಯಾಗುವನು. ಇನ್ನೊಂದು ಭರತ ಮಹಾರಾಜನ ಬಗ್ಗೆ ಇಲ್ಲಿ ಹೇಳಲಾಗಿದೆ, ದೌಶ್ಯಂತಿ ಭರತ. ಸೊ ಇಲ್ಲಿ ಅನೇಕ ಭರತರಿದ್ದಾರೆ. ಒಬ್ಬ ಶ್ರೀರಾಮನ ಸೋದರ ಭರತ, ದುಷ್ಯಂತ ಮಗ ಭರತ, ಋಷಭರಾಜನ ಮಗ ಭರತ. ಈ ಎಲ್ಲಾ ಭರತರು ಐತಿಹಾಸಿಕವಾಗಿ ವಿಶ್ವಕ್ಕೆ ತಿಳಿದವರು. ಋಷಭಪುತ್ರ ಭರತನಿಂದಾಗಿ ಈ ಭೂಲೋಕವನ್ನು ಭಾರತ ವರ್ಷ ಅಥವಾ ಭಾರತ ಅಂತ ಹೇಳಲಾಗುತ್ತದೆ ಅಂತ ಹೇಳಿ. 3 ತರದ ಭರತರಿದ್ದಾರೆ ಇಲ್ಲಿ. ಸೊ ಕೆಲವರು ಹೇಳ್ತಾರೆ ಋಷಭನ ಮಗ ಭರತನಿಂದಾಗಿ ಬಂತು ಅಂತ ಹೇಳಿ, ಕೆಲವರು ದುಷ್ಯಂತಿಯ ಮಗನಿಂದ ಬಂತು ಅಂತ ಕೂಡ ಹೇಳ್ತಾರೆ. ಸೊ ಆದ್ರೆ ನಮ್ಗೆ ಖಚಿತವಾದ ಮಟ್ಟಿಗೆ ಋಷಭರಾಜನ ಮಗ ಭರತನ ಆಳ್ವಿಕೆಯಿಂದ ಈ ಭೂಮಿಯು ಭಾರತ ವರ್ಷ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದಕ್ಕಿಂತ ಮುಂಚೆ ಈಲಾವೃತ ವರ್ಷ ಅಂತ ಹೆಸರಿತ್ತು, ಅದಾದ್ಮೇಲೆ ಭರತ ವರ್ಷ ಅಂತ ಆಯ್ತು. ಸೊ ಮಹಾರಾಜ ದುಷ್ಯಂತನ ಬಗ್ಗೆ ಕೂಡ ಹೇಳಲಾಗಿದೆ. 3 ಜನ ಭರತರ ಬಗ್ಗೆ ಕೂಡ ಹೇಳಲಾಗಿದೆ. 3 ಜನ ಭರತರು ಕೂಡ ಅವರು ತುಂಬಾ ಪ್ರಸಿದ್ಧಿಯನ್ನ ಪಡೆದಿರುವರು, ತುಂಬಾ ಒಂದು ಇತಿಹಾಸ ಪುರುಷರು ಎಲ್ಲರೂ ಕೂಡ. ಅವನು ಕೂಡ ಏನು ಕಡಿಮೆ ಇರಲಿಲ್ಲ. ಶಕುಂತಲೆಯ ಮಗ ಯಾವ ತರ ಕಣ್ವ ಮುನಿಗಳ ಶಾಪದಿಂದ ಏನಾಗುತ್ತೆ ಅನ್ನೋದನ್ನೆಲ್ಲಿ ವಿವರಿಸಲಾಗಿದೆ. ಇದೆಲ್ಲ ಕಥೆ ಗೊತ್ತಿರುವಂತದ್ದು ನಿಮ್ಗೆಲ್ಲ ಅಲ್ವಾ. ಶಿಶುವಾದ ಭರತನನ್ನು ತಾಯಿಯು ಕಾಡಿನಲ್ಲಿ ಯಾವ ತರ ಬೆಳೆಸಿದ್ಲು, ಬಾಲ್ಯದಿಂದಲೇ ಅವನು ಎಷ್ಟು ಬಲಿಷ್ಠನಾಗಿದ್ದ, ಸಿಂಹ ಮತ್ತು ಆನೆಗಳಿಗೆ ಆನೆಗಳೊಡನೆ ಸೆಣಸಾಡುತ್ತಿದ್ದ ಅನ್ನೋದನ್ನ. ಸೊ ಆದ್ರಿಂದ ಋಷಿಗಳು ಸರ್ವದಾನದ ಎಲ್ಲನೂ ನಿಯಂತ್ರಿಸುವುದೆಂದು ಕರೆದರು. ಭರತ ಮಹಾರಾಜನ ಸಮಗ್ರ ವರ್ಣನೆಯನ್ನು ಮಹಾಭಾರತದ ಆದಿ ಪರ್ವದಲ್ಲಿ ಕೊಟ್ಟಿದೆ. ದುಷ್ಯಂತ ರಾಜನ ಪುತ್ರ ಪ್ರಸಿದ್ಧ ಭರತ ಮಹಾರಾಜನ ವಂಶದಲ್ಲಿ ಹುಟ್ಟಿದ್ದರಿಂದ ಪಾಂಡವರನ್ನು ಅಥವಾ ಕೌರವರನ್ನು ಕೆಲವೊಮ್ಮೆ ಭಾರತ ಎಂಬುದಾಗಿ ಸಂಬೋಧಿಸಲಾಗಿದೆ. ಸೊ ಭಗವದ್ಗೀತೆಯಲ್ಲಿ ಅರ್ಜುನನ ಭರತರ್ಷಭ, ಭಾರತ, ಸರ್ವ ಭಾವೇನ ಭಾರತ, ಭರತರ್ಷಭ ಈ ತರ ಎಲ್ಲ ಕರೀತಾರೆ. ಯಾಕಂದ್ರೆ ಭರತ ವಂಶದವನು ನೀನು ಅನ್ನೋದನ್ನ ಹೇಳೋದಕ್ಕೋಸ್ಕರ ಅವರು ಈ ತರ ಎಲ್ಲ ಕರೀತಾರೆ. ಐ ಥಿಂಕ್ ಇನ್ನೊಂದು ಶ್ಲೋಕವನ್ನ ನಾವು ಕವರ್ ಮಾಡಕ್ ಆಗಲ್ಲ, ಆದ್ರಿಂದ ಇವತ್ತಿಗೆ ಇಷ್ಟೇ ಸಾಕು ಅಂತ ಅನ್ಕೊಳ್ತೀನಿ ನಾನು. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ಶ್ರೀಲಾ ಗುರುದೇವ್ ಕಿ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ